गुरवे नमः। नमः ओं विष्णुपादाय कृष्णपृष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಸೊ ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ, ಭಗವಾನ್ ಭಗವತ್ ಪ್ರಾಪ್ತಿ. ಸ್ಟಕ್ ಆಗಿದೆ ಸ್ವಲ್ಪ ಕೃಷ್ಣ. ಒಂದು ನಿಮಿಷ, ಇಲ್ಲಿ ಸ್ವಲ್ಪ ಸ್ಟಕ್ ಆಗಿದೆ ಸ್ಕ್ರೀನ್, ಆದರೆ ನಾನು ಸ್ಟಾರ್ಟ್ ಮಾಡ್ತೀನಿ ನಂತರ. ಸೊ ಮೊದಲ ಶ್ಲೋಕ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಂ ಉಚ್ಯತೆ. ಸೊ ಈಗ ಅರ್ಜುನನ ಈ ಪ್ರಶ್ನೆಗಳು 8 ಪ್ರಶ್ನೆಗಳು ಅರ್ಜುನ ಕೃಷ್ಣನಿಗೆ ಕೇಳ್ತಾರೆ. 8 ಪ್ರಶ್ನೆಗಳು. ಅರ್ಜುನ ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸಿ. ಎರಡನೇದರಲ್ಲಿ ಅಧಿಯಜ್ಞ ಕಥಂ ಕೋ ಅತ್ರ ದೇಹೇ ಅಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿ. ಮಧುಸೂದನನೇ, ಯಜ್ಞದ ಪ್ರಭುವು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಲ್ಲಿ ನನ್ನನ್ನು ತಿಳಿಯುವುದು ಹೇಗೆ. ನೋಡಿ, ಇದು ಯಾಕೆ ಅರ್ಜುನ ಈ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಇಂದಿನ ಅಧ್ಯಾಯದ ಕೊನೆಗೆ ಕೃಷ್ಣ ಈ ಪದಗಳನ್ನು ಉಪಯೋಗಿಸ್ತಾರೆ. ಜರಾ ಮರಣ ಮೋಕ್ಷಾಯ ಮಾಂ ಆಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದು ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚಾಕಿಲಂ ಸಾಧಿಭಿ ಅಧಿಭೂತ ದೈವಂ ಚ ಸಾಧಿ ಯಜ್ಞಂ ಚ ಯೇ ವಿದುಹು ಪ್ರಯಾಣ ಕಾಲೇ ಅಪಿ ಚ ಮಾಂ ತೇ ವಿದುರ್ ಯುಕ್ತ ಚೇತಸ. ಹಾಗೆ ಅರ್ಜುನನು ಈಗ ಕೃಷ್ಣನಿಗೆ, ಇದೇನು ನೀನು ಈ ಪದಗಳನ್ನು ಉಪಯೋಗಿಸ್ತಾ ಇದೆಯಾ ಕೃಷ್ಣ, ಬ್ರಹ್ಮನ್ ಅಂತ ಹೇಳ್ತೀಯಾ, ಅಧ್ಯಾತ್ಮ ಅಂತ ಹೇಳ್ತೀಯಾ, ಅಧಿಭೂತ ಅಂತ ಹೇಳ್ತೀಯಾ, ಅಧಿದೈವ ಅಂತ ಹೇಳ್ತೀಯಾ, ಅಧಿಯಜ್ಞ ಅಂತ ಹೇಳ್ತೀಯಾ, ಇದೇನು ಇದಂದ್ರೆ ಏನಿದು? ಈ ಪದಗಳಿಗೆ ಕೃಷ್ಣನಿಗೆ ಅರ್ಜುನ ಕೇಳಿದ ಮೊದಲ 2 ಶ್ಲೋಕಗಳು 8 ವಿಷಯಗಳು. ಆತ್ಮ, ಬ್ರಹ್ಮನ್ ಎಂದರೇನು ಅಂತ. ಕೃಷ್ಣ ಉತ್ತರ, ಅದು ನಾಶವಿಲ್ಲದ ಜೀವಾತ್ಮ ಬ್ರಹ್ಮನ್ ಎಂದರೆ. ಅಧ್ಯಾತ್ಮ ಅಂತಾರೆ ಏನು ಅಂತ ಕೃಷ್ಣ ಕೇಳಿದಕ್ಕೆ ಒಂದು ನಿಮಿಷ. ಕೃಷ್ಣ ಹೇಳೋದು, ಇದು ಜೀವಿಯ ಸ್ವರೂಪ, ನೇಚರ್ ಆಫ್ ದ ಸೋಲ್. ನಮ್ಮ ನಿಜವಾದ ಸ್ವರೂಪ ಏನು, ನಾವು ಚೇತನಾತ್ಮರು, ನಾವು ಸಚ್ಚಿದಾನಂದ ಸ್ವರೂಪಿ, ನಾವು ಭಗವಂತನ ನಿತ್ಯ ಸೇವಕರು. ಸೊ ಇದು ಅಧ್ಯಾತ್ಮ ಅಂತ ಹೇಳಿದ್ರೆ. ಕರ್ಮ ಅಂದ್ರೆ ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು, ನಾವು ಇಲ್ಲಿ ಮಾಡ್ತಾ ಇರೋ ಚಟುವಟಿಕೆಗಳು, ನಾವು ಮತ್ತೆ ಜನ್ಮವನ್ನು ಪಡಿಬೇಕಾದ ಒಂದು ಚಟುವಟಿಕೆ. ಅಧಿಭೂತ, ಕೃಷ್ಣ ಹೇಳೋದು, ಅದು ಭೌತಿಕ ಪ್ರಕೃತಿ, ಈ ಸಂಪೂರ್ಣ ಭಗವಂತನ ಕೆಳಮಟ್ಟದ ಶಕ್ತಿ. ಹಿಂದೆ ನಾವು ಅಧ್ಯಾಯದಲ್ಲಿ ಕೇಳಿದ್ದು ಪಂಚಭೂತ ಮತ್ತೆ ಮನಸ್ಸು ಬುದ್ಧಿ ಅಹಂಕಾರವನ್ನು ಒಳಗಿದ ಭಗವಂತನ ಈ ಭೌತಿಕ ಪ್ರಕೃತಿ, ಇದನ್ನು ಅಧಿಭೂತ ಅಂತಾನು ಕರೀತಾರೆ. ಆದ್ರೆ ವೇದಗಳಲ್ಲಿ ಈ ಪದಗಳಿದೆ, ಬ್ರಹ್ಮನ್, ಅಧ್ಯಾತ್ಮ, ಕರ್ಮ, ಅಧಿಭೂತ ಮತ್ತೆ ಅಧಿದೈವ ಅಂದ್ರೆ ಎಲ್ಲ ದೇವತೆಗಳನ್ನು ಒಳಗೊಂಡ ಭಗವಂತನ ವಿಶ್ವರೂಪ, ಯೂನಿವರ್ಸಲ್ ಫಾರ್ಮ್, ವಿಶ್ವರೂಪ ಅಲ್ಲ, ಎಲ್ಲ ದೇವತೆಗಳು ಅದರಲ್ಲಿ ಸೇರಿದೆ. ಅದು ಶಾಶ್ವತ ರೂಪವಲ್ಲ, ಅದು ಭಗವಂತನ ಒಂದು ಏನ್ ಹೇಳೋದು, ಈ ಭೌತಿಕ ಜಗತ್ತಿಗೆ ಇದು ವ್ಯಕ್ತವಾದ ಒಂದು ರೂಪ ಇದೆ. ಇದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವ ಒಂದು ರೂಪವಲ್ಲ ಇದು. ಸೊ ಅದನ್ನ ಅಧಿದೈವ ಅಂತ ಕರೀತಾರೆ. ಅಧಿಯಜ್ಞ ಅಂದ್ರೆ ಯಜ್ಞದ ಭೋಕ್ತನಾದ ಪರಮಾತ್ಮನನ್ನು ಅಧಿಯಜ್ಞ ಅಂತ ಕರೆಯೋದು. ಯಜ್ಞದ ಪ್ರಭು ಅವನು ಅಧಿಯಜ್ಞ. ಅದೇ ಪರಮಾತ್ಮ ಎಲ್ಲಿ ವಾಸಿಸುತ್ತಾನೆ ಅನ್ನೋದಕ್ಕೆ ಕೃಷ್ಣ ಹೇಳೋದು, ಎಲ್ಲರ ಹೃದಯದಲ್ಲಿ ವಾಸಿಸುತ್ತಾನೆ ಅಂತ. ಸೊ ಇದು ಉತ್ತರವನ್ನು ಇವನು ಕೃಷ್ಣ ಇದಕ್ಕೆ ಮಾತನಾಡಿ ಕೇಳೋಣ. ಇಲ್ಲಿ ಚಾರ್ಟ್ ಆಗಿ ಕೊಟ್ಟಿದ್ದಾರೆ ಅವರು. ಸಾವಿನ ಸಮಯದಲ್ಲಿ ಕೃಷ್ಣನು ಹೇಗೆ ನೆನಪಿಸಿಕೊಳ್ಳುವುದು, ಜೀವನ ಉದ್ದಕ್ಕೂ ಆ ಸ್ಮರಣೆಯ ಅಭ್ಯಾಸ ಮಾಡಬೇಕು. ಕೃಷ್ಣ ಹೇಳೋದು ಅರ್ಜುನನಿಗೆ, ಶ್ರೀ ಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮ ಮುಚ್ಯತೆ ಭೂತಭಾವೋದ್ಭವಕರೋ
ವಿಸರ್ಗ ಕರ್ಮ ಸನ್ನಿಹಿತ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನೆಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಅಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಅಂದ್ರೆ ಮೂರು ಪ್ರಶ್ನೆಗಳ ಉತ್ತರ ಆಯಿತು ನೋಡಿ. ನಾವು ಜೀವಾತ್ಮರು, ದೇಹದಲ್ಲಿರುವ ಅವಿನಾಶಿಯಾದ ದಿವ್ಯ ಚೇತನ, ಅದು ಆತ್ಮ, ಅದನ್ನು ಬ್ರಹ್ಮನ್ ಅಂತ ಕರೀತಾರೆ ಅಂತ ಕೃಷ್ಣ ಹೇಳೋದು. ಅದರ ನಿತ್ಯ ಸ್ವಭಾವವನ್ನು ಅಧ್ಯಾತ್ಮ ಅಂತ ಕರೀತಾರೆ. ಮತ್ತೆ ಈ ತರ ಒಂದೊಂದು ಜನ್ಮವನ್ನು ನಾವು ಪಡಿತಾ ಹೋಗ್ತೇವೆ, ಜನ್ಮ ಮೃತ್ಯು ಚಕ್ರದಲ್ಲಿ ಸಿಕ್ಕಿದ್ದೇವೆ. ಇದು ಯಾಕೆ ಆಗುತ್ತೆ ಅಂದ್ರೆ ನಾವು ಮಾಡುವ ಕರ್ಮದಿಂದ. ಆ ಚಟುವಟಿಕೆಗಳನ್ನ ಕರ್ಮ ಅಂತ ಕರೀತಾರೆ ಅಂತ ಕೃಷ್ಣ ಹೇಳೋದು. ಸೊ ಇಲ್ಲಿ ತೋರಿಸೋದು ನಾವು ಯಾವ ರೀತಿಯ ಈ ಜೀವನದಲ್ಲಿ ನಮ್ಮ ಕೃತ್ಯಗಳನ್ನು ಮಾಡ್ತೇವೆ, ಆ ರೀತಿ ಮರುಜನ್ಮ ಸಿಗುತ್ತೆ ಅಂತ. ಸೊ ಇಲ್ಲಿ ಎಡಗಡೆ ನೀವು ನೋಡ್ತಾ ಇರೋದ್ ಮೇಲೆ ಯಾರೋ ಒಬ್ರು ಭಗವಂತನ ಆರಾಧನೆ ಮಾಡ್ತಾ ಇದ್ದಾರೆ, ಅವರಿಗೆ ಭಗವಂತನ ಧಾಮಕ್ಕೆ ಹೋಗುವ ಅರ್ಹತೆ ಸಿಗುತ್ತೆ. ಬಲಗಡೆ ಇನ್ನೊಬ್ಬರು ಒಳ್ಳೆ ಸಾತ್ವಿಕ ಚಟುವಟಿಕೆಗಳು, ದಾನ ಧರ್ಮ ಮಾಡೋದ್ರಿಂದ ಅವ್ರಿಗೂ ಸ್ವರ್ಗವಾಸ ಪ್ರಾಪ್ತಿ ಆಗುತ್ತೆ. ನಂತರ ಅವರೊಬ್ಬರು ಇಂದ್ರಿಯ ಸಂತೋಷಕ್ಕೆ ಯಾವ ಇದು ಮಾಡಿದ್ರೆ ಅವ್ರು ಹಂದಿನೂ ಆಗ್ಬೋದು, ನಾಯಿ ಆಗ್ಬೋದು. ನೋಡಿ, ಆ ರೀತಿ ಅವ್ರು ತೋರಿಸ್ತಾರೆ. ನಮ್ಮ ಕರ್ಮದ ಅನುಸಾರ ನಮಗೆ ಪ್ರಾಪ್ತಿ ಆಗುವ ಜನ್ಮಗಳು. ಮತ್ತೆ 4ನೇ ಶ್ಲೋಕದಲ್ಲಿ ಕೃಷ್ಣ ಅಧಿಭೂತಂ ಕ್ಷರೋಭಾವ ಪುರುಷಶ್ಚ ಅಧಿದೈವತಂ ಅಧಿಯಜ್ಞೋ ಅಹಂ ಏವಾತ್ರ ದೇಹೇ ದೇಹಭೃತಂ ವರ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಸೂರ್ಯಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ್ ರೂಪಕ್ಕೆ ಅಧಿದೈವ ಎಂದು ಹೆಸರು. ವಿರಾಟ ರೂಪ. ಎಲ್ಲ ಶರೀರಧಾರಿಗಳ ಹೃದಯಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಪರಮಪ್ರಭುವಿಗೆ ಅಧಿಯಜ್ಞ ಎಂದು ಹೆಸರು. ಅಂದ್ರೆ ಭಗವಂತನು ಪರಮಪ್ರಭು, ಈ ಅಧಿಯಜ್ಞ ಒಂದೇ ಅಂತ ಕೃಷ್ಣನು ಇಲ್ಲಿ ಹೇಳ್ತಾರೆ. ಅದು ಅವನ ವಿಸ್ತರಣೆ, ಅವನ ಸ್ವ ಅಂಶ. ಸೊ ಅರ್ಜುನನ 7 ಪ್ರಶ್ನೆಗಳಿಗೆ ಕೃಷ್ಣ ಉತ್ತರ ಆಯ್ತು. ಕೊನೆಯ ಪ್ರಶ್ನೆ, ಹೇಗೆ ಈ ಭಗವಂತನನ್ನು ಸಾವಿನ ಸಮಯದಲ್ಲಿ ನಾವು ಸ್ಮರಿಸೋದು? ಸೊ ಕೃಷ್ಣ ಹೇಳೋದು, ಅವರು ಪ್ರಶ್ನೆ ಏನಿತ್ತು, ಸಾವಿನ ಸಮಯದಲ್ಲಿ ಕೃಷ್ಣ ಹೇಗೆ ನೆನಪಿಸಿಕೊಳ್ಳುವುದು? ಪ್ರಯಾಣ ಕಾಲೇ 2ನೇ ಶ್ಲೋಕದಲ್ಲಿ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿ. ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಿಂದ ತಿಳಿಯುವುದು ಹೇಗೆ? ನೋಡಿ, ಇದು ಪ್ರಶ್ನೆ ಅಥವಾ ಅರ್ಜುನನ ಉತ್ತರ. ಇದು ಬ್ರಹ್ಮನ್ ಅಂದರೆ ನಾಶವಿಲ್ಲದ ಜೀವಾತ್ಮ, ಅಧ್ಯಾತ್ಮ ಅಂದರೆ ಜೀವಿಯ ಪ್ರಕೃತಿ, ಜೀವಿಯ ಸ್ವರೂಪ. ಮತ್ತೆ ಕರ್ಮ ಅಂದರೆ ಭೌತಿಕ ದೇಹಕ್ಕೆ ಕಾರಣವಾದ ಕ್ರಿಯೆಗಳು. ಅಧಿಭೂತ ಅಂದರೆ ಈ ಭೌತಿಕ ಪ್ರಕೃತಿ. ಅಧಿದೈವ ಅಂದ್ರೆ ಎಲ್ಲ ದೇವತೆಗಳನ್ನು ಒಳಗೊಂಡ ವಿಶ್ವರೂಪ, ವಿರಾಟ ರೂಪ. ಅಧಿಯಜ್ಞ ಅಂದ್ರೆ ಪರಮಾತ್ಮ, ಎಲ್ಲ ಯಜ್ಞದ ಭೋಕ್ತ. ಮತ್ತೆ ಎಲ್ಲಿ ಪರಮಾತ್ಮ ನೆಲೆಸ್ತಾನೆ, ಅವನು ಕೂಡ ನಮ್ಮ ಜೊತೆಗೆ ಹೃದಯದಲ್ಲಿ ನೆಲೆಸ್ತಾನೆ. ಮತ್ತೆ ಸಾವಿನದಲ್ಲಿ ಕೃಷ್ಣನ ನೆನಪಿಸೋ ಕ್ರಿಯೆ ಜೀವನದಕ್ಕೂ ಅಭ್ಯಾಸ ಮಾಡ್ಬೇಕಾದದ್ದು ಅಂತ ಈ 8 ಪ್ರಶ್ನೆಗಳು ಅರ್ಜುನ ಹೇಳಿದ್ದು. ಕೃಷ್ಣನು ಹೇಳ್ತಾ ಈ 8ನೇ ಈ ಪ್ರಶ್ನೆ, ಈ ಸಾವಿನ ಸಮಯದಲ್ಲಿ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು, ಅದರ ವಿಚಾರವಾಗಿ ಈ ಅಧ್ಯಾಯ ಮುಂದುವರಿಯುತ್ತೆ. ಯಾಕಂದ್ರೆ ಇದು ಹಿಂದೆ ಬೇರೆದೆಲ್ಲ ಕೃಷ್ಣ ಆತ್ಮ ಇದೆಲ್ಲ ಹೇಳ್ಬಿಟ್ಟಿದ್ದಾರೆ, ಕರ್ಮ ಇದೆಲ್ಲ ಚಟುವಟಿಕೆಗಳು ಹೇಳಿ ಆಯ್ತು. ಸೊ ಈಗ ಈ ಅಧ್ಯಾಯದಲ್ಲಿ ಅಂತಕಾಲದಲ್ಲಿ ಹೇಗೆ ಕೃಷ್ಣನ ಸ್ಮರಿಸೋದು? ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಹ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತಿ ಅತ್ರ ಸಂಶಯ. ಕೃಷ್ಣ ಹೇಳೋದು, ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಇಲ್ಲಿ ನೀವು ಬಲಗಡೆ ನೋಡ್ತಾ ಇದ್ದೀರಾ ಭೀಷ್ಮ ಪಿತಾಮಹರು. ಸೊ ಭೀಷ್ಮ ಪಿತಾಮಹರು ಅವರಿಗೆ ಅವ್ರ ತಂದೆಯ ಒಂದು ವರ ಇದ್ದದ್ದು ಇಚ್ಛಾ ಮೃತ್ಯು. ಹಾಗೆ ಅವರು ದೇಹತ್ಯಾಗ ಮಾಡೋ ಸಮಯದಲ್ಲಿ ಸಾಕ್ಷಾತ್ ಕೃಷ್ಣನೇ ಬರ್ತಾರೆ. ಮತ್ತೆ ಅವರು ಕೃಷ್ಣನಿಗೆ ಒಂದು ಪ್ರಾರ್ಥನೆಗಳನ್ನು ಅರ್ಪಿಸ್ತಾರೆ. ಮತ್ತೆ ಅರ್ಪಿಸ್ತಾ ಕೊನೆಗೆ ಅವರ ಆರಾಧ್ಯ ದೈವ ಭೀಷ್ಮನು ಭಗವಂತನ ನಾರಾಯಣನ ರೂಪದಲ್ಲಿ ಅವನ ಆರಾಧನೆ ಮಾಡೋದು, ಅವನ ಭಕ್ತರು. ಹಾಗೆ ಕೃಷ್ಣನು ನಾರಾಯಣ ರೂಪವನ್ನು ವ್ಯಕ್ತಪಡಿಸಿ ಭೀಷ್ಮ ಪಿತಾಮಹರು ತನ್ನ ನೋಡ್ತಾ ಕೃಷ್ಣನನ್ನು ನೋಡ್ತಾ ನಾರಾಯಣ ರೂಪದಲ್ಲಿ ಕೃಷ್ಣನ ನೋಡ್ತಾ ಅವ್ರು ದೇಹತ್ಯಾಗ ಮಾಡ್ತಾರೆ. ಅದನ್ನು ನಾವು ಭಾಗವತದಲ್ಲಿ ಕೇಳ್ತೇವೆ. ಮತ್ತೆ ಈ ಮರಣದ ಬಗ್ಗೆ ಇವರು ನಮ್ಮ ಯುಧಿಷ್ಠಿರ ಮಹಾರಾಜರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಅಹನಿ ಭೂತಾನಿ ಗಚ್ಚಂತಿ ಇಹ ಯಮಾಲಯಂ ಶೇಷ ಸ್ಥಾವರಂ ಇಚ್ಛಂತಿ ಕಿಂ ಆಶ್ಚರ್ಯಂ ಅತಃ ಪರಂ. ಅಂದ್ರೆ ಪ್ರತಿಯೊಂದು ಕ್ಷಣವೂ ನಾವು ನೋಡ್ತಾ ಇದ್ದೇವೆ, ಎಷ್ಟೋ ಜೀವಿಗಳು ಮರಣದ ಬಾಗಿಲಿಗೆ ಹೋಗ್ತಾ ಇದೆ, ಮರಣದ ವ್ಯವಸ್ಥೆಗೆ ಹೋಗ್ತಾ ಇದೆ. ನಾವು ಕೂಡ ಸ್ಮಶಾನದಲ್ಲಿ ಹೋದಾಗ ಒಂದು ವೈರಾಗ್ಯ ಬರುತ್ತೆ, ಏನಪ್ಪ ಜೀವನ ಆದ್ರೆ ಇಷ್ಟೇನಾ,
ಎಲ್ಲ ಕ್ಷಣದ ಎಲ್ಲ ಮುಗಿದೋಯ್ತಲ್ಲಪ್ಪ ಅಂತ ನಮ್ಗೆ ಕೂಡ ಒಂದು ಸ್ಮಶಾನ ವೈರಾಗ್ಯ ಅಂತ ಹೇಳ್ತೇವೆ. ಒಂದು ವೈರಾಗ್ಯ ಬರುತ್ತೆ, ಒಂದು ಭೌತಿಕ ವಸ್ತುಗಳಿಂದ ದೂರ ಒಂದು ದಿವ್ಯ ಚಿಂತನೆ ಬರುತ್ತೆ. ಆದ್ರೂ ಕೂಡ ಮತ್ತೆ ಕ್ಷಣದಲ್ಲಿ ಆ ವೈರಾಗ್ಯವು ಹೋಗ್ಬಿಡುತ್ತೆ. ನಾವು ಮತ್ತೆ ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ನಾವು ಬ್ಯುಸಿ ಆಗಿಬಿಡ್ತೇವೆ. ಸೊ ಇದು ನಮ್ಮ ಪ್ರತಿ ದಿವಸದ ಚಟುವಟಿಕೆ. ಸೊ ಅವ್ರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಆಶ್ಚರ್ಯ ಸಂಗತಿ ಅಂದ್ರೆ ಇದೆ. ಎಲ್ಲಕ್ಕಿಂತ ಅದ್ಭುತವಾದ ಸಂಗತಿ ಏನು ಅಂದ್ರೆ, ನಾವು ಈ ಸಾವು ಅನ್ನೋದು ನಮಗೆ ಕಾಯ್ತಾ ಇದೆ. ಹೇಳ್ತಾರೆ ಆಚಾರ್ಯರು ಹೇಳ್ತಾರೆ ನಮಗೆ, ನೀವು ಜಪ ಮಾಡುವಾಗ ಮರಣ ಪುರುಷ ಯಮರಾಜರು ಇಲ್ಲ ಅವರ ಪ್ರತಿನಿಧಿಗಳು ಅವರು ನಿಮ್ಮ ಬಾಗಿಲಲ್ಲಿ ನಿಂತಿದ್ದಾರೆ ಅಂತ ನೀವು ಯೋಚನೆ ಮಾಡಿ. ಆಗ ನೀವು ಭಕ್ತಿ ಜಪ ಮಾಡುವಾಗ ತುಂಬಾ ತೀವ್ರವಾಗಿ ಭಗವಂತ ನಾಮವನ್ನು ಹೇಳ್ತೀರಾ. ಓ, ಅವರು ಬಂದಿದ್ದಾರೆ, ಆಗಲೇ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಇದ್ದಾರೆ, ಸೊ ಈಗ ನಾನು ಭಗವಂತ ನಾಮವನ್ನು ಹೇಳ್ಬೇಕು ಆ ಥರ ಒಂದು ಹೇಳೋದು ಒಂದು ಸೀರಿಯಸ್ನೆಸ್ ಅಂತ ಇದೇನಾಗ್ತದೆ. ಹರೇ ಕೃಷ್ಣ. ಶೇರ್ ಬರ್ತಾ ಇದೆಯಾ ಇಲ್ಲ ಹೇಗೆ ಇದು? ಒಂದು ನಿಮಿಷ, ಇದೇನಾಯ್ತಪ್ಪ. ಹನಿ ಹನಿ ಗಚ್ಚಂತಿ ಯಮಾಲಯಂ, ಯಮನ ಮಂದಿರಕ್ಕೆ, ಯಮನ ಇದಕ್ಕೆ ಲೋಕಕ್ಕೆ ಪ್ರತಿ ಕ್ಷಣವೂ ಎಷ್ಟೋ ಜೀವಿಗಳು ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಇದು ಈ ಭಗವಂತನ ಭ್ರಮೆ, ಈ ಮಾಯಾಶಕ್ತಿ ಎಷ್ಟು ಒಂದು ರೀತಿಯಲ್ಲಿ ಇದೆ ಅಂದ್ರೆ, ನಾವು ಯೋಚನೆ ಮಾಡೋದು ನಮಗೆ ಇದು ಬರೋದಿಲ್ಲ, ನಮಗ್ ಬರೋದಿಲ್ಲ. ಎಲ್ಲ ನಮ್ಮ ಸುತ್ತಲೆಲ್ಲರೂ ಬರುತ್ತೆ, ನಮಗ್ ಬರೋದಿಲ್ಲ. ಇದು ಅದ್ಭುತವಾದ ವಿಷಯ ಅಂತ ಇದಿಷ್ಟಿದ್ದಾರೆ ಹೇಳ್ತಾರೆ. ಸೊ ನಂತರ ಕೃಷ್ಣ ಮತ್ತೆ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತಿ ಅಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಇದು 6ನೇ ಶ್ಲೋಕ. ಕುಂತಿ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಸೊ ಹೇಗೆ ಇದು ಮರಣದ ಸಮಯದಲ್ಲಿ ನಮಗೆ ಮತ್ತೆ ದೇಹ ಸಿಗುತ್ತೆ ಅನ್ನೋ ಬಗ್ಗೆ ಕೃಷ್ಣ ಇಲ್ಲಿ ಹೇಳೋದು. ಏನು ಕ್ರೈಟೀರಿಯಾ, ಏನು ನೀವು ಜೀವನ ಉದ್ದಕ್ಕೂ ನಾವು ತರ ಚಟುವಟಿಕೆಯಲ್ಲಿ ಇದ್ದೀವಿ. ಹೌದು, ನಮಿತಾ ಅವ್ರು ಕೇಳ್ತಾ ಇದ್ದಾರೆ, ನಮಿತಾ ಮಾತಾಜಿ ಅವರು. ಹೌದು, ಕೃಷ್ಣನ ಹೃದಯದಲ್ಲಿ ಇದ್ದಾನೆ ಅಂದ್ರೆ ಹಾರ್ಟ್. ಹೌದು, ಹಾರ್ಟ್ ನಲ್ಲಿ ಇದ್ದಾನೆ. ಹಾರ್ಟ್ ನಲ್ಲಿ, ಇದೇ ಹಾರ್ಟ್ ನಲ್ಲಿ, ಹೃದಯದಲ್ಲಿ ನಾವು ಕೂಡ ಇದ್ದೇವೆ. ನಮ್ಮೊಟ್ಟಿಗೆ ಪರಮಾತ್ಮನು ಕೃಷ್ಣನು ಇದ್ದಾನೆ. ಹೌದು. ಸೊ ಇದನ್ನು ಅಧಿ ಯಜ್ಞ ಅಂತ ಹೇಳಿದ್ರು ಈ ಪರಮಾತ್ಮನ. ಸೊ ಎನಿವೆ, ಈಗ ಯಂ ವಾಪಿ ಸ್ಮರನ್ ಭಾವಂ, ಯಾರು ಎಂತ ಸ್ಮರಣೆಯನ್ನು ಮಾಡ್ತಾರೆ ಅಂತೆ ಕಲೇವರಂ, ಈ ದೇಹದ ತ್ಯಾಗ ಮಾಡುವ ಸಮಯದಲ್ಲಿ ಅವರಿಗೆ ಅಂತ ದೇಹ ಪ್ರಾಪ್ತಿ ಆಗುತ್ತೆ. ಹೇಗೆ ಅಂದ್ರೆ, ನೀವು ಜೀವನ ವರ್ಷ ಉದ್ದಕ್ಕೂ ನಿಮ್ಮ ಸ್ಕೂಲ್ ಕಾಲೇಜಿನ ಸ್ಟಡಿ ಮಾಡ್ತೀರಾ. ನೀವು ಸ್ಟಡಿ ಮಾಡಿದ್ದೆಲ್ಲ ಅಲ್ಲಿ ಖಾಲಿ ಆ ಎಕ್ಸಾಮ್ ಪರೀಕ್ಷೆ 3 ಗಂಟೆ 2 ಗಂಟೆ ಕಾಲದಲ್ಲಿ ನಿರ್ಣಯ ಆಗುತ್ತೆ. ನೀವು ಇಲ್ಲ, ನಾನು ಸಂಪೂರ್ಣವಾಗಿ 8 ತಿಂಗಳು 9 ತಿಂಗಳು ಅಧ್ಯಯನ ಮಾಡಿ, ಎಷ್ಟೇ ಅಧ್ಯಯನ ಮಾಡಿರ್ಬೋದು ನೀವು ಆ ಪರೀಕ್ಷೆ ಸಮಯದಲ್ಲಿ ನೀವು ಹೇಗ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಫಲಿತಾಂಶ. ಇದು ಕೂಡ ಪರೀಕ್ಷೆಯ ಸಮಯದ ಇದು ಎಲ್ಲ ನಿಮ್ಮ ಅಭ್ಯಾಸವನ್ನು ತೋರಿಸುತ್ತೆ. ಸೊ ಅದೇ ರೀತಿಯಲ್ಲಿ ನಮ್ಮ ಜೀವನ ಉದ್ದಕ್ಕೂ ನಾವು ಏನ್ ಮಾಡ್ತೀವಿ, ಆ ಒಂದು ಸ್ಮರಣೆ ನಮ್ಗೆ ದೇಹದ ತ್ಯಾಗ ಮಾಡುವಾಗ ಆಗತ್ತೆ. ಆ ಸ್ಮರಣೆ ಯಾವ ವಸ್ತು ಬಗ್ಗೆ ಆಗುತ್ತೆ, ಆ ರೀತಿ ನಮ್ಗೆ ಜನ್ಮ ಸಿಗುತ್ತೆ. ಇದೊಂದು ಕತೆ, ಇದು ಕೇಳಿರ್ಬೇಕು, ನಾನು ಹೇಳಿದ್ದೇನೆ ಮೊನ್ನೆ ಹೇಳಿರ್ಬೇಕು ಅನ್ಸುತ್ತೆ. ಈ ಭರತ ಮಹಾರಾಜರಿಂದನೇ ನಮಗೆ ಭಾರತಕ್ಕೆ ಭಾರತ ವರ್ಷ, ಭಾರತ ಅಂತ ಹೆಸರು ಬಂದಿದೆ. ಇದರ ಹೆಸರು ಐಲಾವೃತ ವರ್ಷ ಅಂತ ಹೇಳ್ತಾರೆ. ಆದ್ರೆ ಇವರ ಒಂದು ಆಳ್ವಿಕೆಯ ನಂತರ ಇವರ ಒಂದು ಧಾರ್ಮಿಕ ಸ್ವಭಾವದಿಂದ ಸಂಪೂರ್ಣ ವಿಶ್ವಕ್ಕೆ ಭರತ ವರ್ಷ ಅಂತ ಹೆಸರು ಬಂತು. ಆದರೆ ಇವರು ಅವರ ಸಾಂಸಾರಿಕ ಜೀವನ ಒಂದು ಹಂತದಲ್ಲಿ ಅವರು ತ್ಯಜಿಸಿ ಅವರು ಕಾಡಿಗೆ ಹೋಗಿ ಅಲ್ಲಿ ತೀವ್ರ ತಪಸ್ಸೆ ಮಾಡ್ತಾ ಭಗವಂತನ ಸ್ಮರಣೆ ಮಾಡ್ತಾ ಇದ್ರು. ಮಾಡುವಾಗ ನಾವು ಕೇಳಿದ್ದು, ಅವರಿಗೆ ಒಂದು ಜಿಂಕೆಯ ಮರಿಯ ಒಂದು ಇದಾಗುತ್ತೆ. ಜಿಂಕೆ ಮರಿ ಒಂದು ಅಸಹಾಯ ಸ್ಥಿತಿಯಲ್ಲಿ ಇದನ್ನು ನೋಡಿ ಅವರು ಅದನ್ನು ಆಶ್ರಮಕ್ಕೆ ತಂದು ಅದನ್ನು ಒಂದು ಮಗುವಾಗಿ ಅದನ್ನ ಬೆಳೆಸಿ ಮತ್ತೆ ಅದಕ್ಕೆ ಪೋಷಣೆ ಮಾಡಿ, ಆದ್ರೆ ಎಷ್ಟು ಅವರು ಅದರ ಚಿಂತನೆಯನ್ನು ಬೆಳೆಸ್ತಾರೆ ಅಂದ್ರೆ ನೋಡಿ, ಇಲ್ಲಿ ನಿಮಗೆ ಎಡಗಡೆಗೆ ಈ ಭರತ ಮಹಾರಾಜರು ಅವರು ಒಂದು ಈಗ ಋಷಿಗಳಾಗಿ ಒಂದು ಕಾಡಿನಲ್ಲಿ ಇದ್ದದ್ದು, ಒಂದು ಆ ಜಿಂಕೆ ಮರಿಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಪೋಷಣೆ ಮಾಡ್ತಾ ಅವ್ರು ಯಜ್ಞ ಹೋಮ ಮತ್ತೆ ಏನೋ ಜಪ ಮಾಡುವ ಯಾವಾಗ್ಲೂ ಈ ಜಿಂಕೆ ಚಿಂತನೆ ಬಂತು ಅವ್ರಿಗೆ. ಜಿಂಕೆಗೆ ಅವರು ಅವರ ಬಾಂಧವ್ಯವನ್ನು ಬೆಳೆಸ್ಕೊಂಡ್ರು. ಸೊ ಬಾಂಧವ್ಯ ಬೆಳೆಸ್ಕೊಂಡು ಇಲ್ಲಿ ನೋಡೋದು ನೀವು, ಅವ್ರು ಸಾಯುವ ಕ್ಷಣದಲ್ಲಿ
ಒಮ್ಮೆ ಏನಾಗುತ್ತೆ, ಒಂದು ದಿವಸ ಆ ಜಿಂಕೆ ಕಾಡಿಗೆ ಹೋಗಿದ್ದು ಸಂಜೆ ಅದು ಬರೋದಿಲ್ಲ. ಇವರು ಅದರ ಹಿಂದೆ ಸಂಜೆ ಕಾಡಿಗೆ ಹೋಗ್ತಾರೆ. ಎಲ್ಲಿ ನನ್ನ ಜಿಂಕೆ ಮರಿ ಎಲ್ಲಿ ಹೋಯ್ತು, ಜಿಂಕೆ ಮರಿ ಎಲ್ಲಿ ಹೋಯ್ತು. ಹೋದಾಗ ಒಂದು ಹಳ್ಳದಲ್ಲಿ ಬಿದ್ದು ಅವರು ಅವರ ಜೀವನ, ಅವರ ಮರಣವನ್ನು ಒಪ್ತಾರೆ. ಆ ಸಮಯದಲ್ಲಿ ಅವರ ಅಂತ್ಯದಲ್ಲಿ ಆ ಜಿಂಕೆ ಚಿಂತನೆ, ಎಲ್ಲಿ ಹೋಯ್ತು ನನ್ನ ಜಿಂಕೆ, ಎಲ್ಲಿ ಹೋಯ್ತು ನನ್ನ ಜಿಂಕೆ. ಆಮೇಲೆ ಹೇಳ್ತಾರೆ, ಆ ಸಮಯ ಕರೆಕ್ಟ್ ಆಗಿ ಭಗವಂತನ ವ್ಯವಸ್ಥೆಯಿಂದ ಆ ಜಿಂಕೆ ಮರಿ ಅಲ್ಲಿ ಬಂತು, ಅದು ಹಳ್ಳದಲ್ಲಿ ಬಿದ್ದಾಗ ಕಾಣ್ತಂತೆ. ಸೊ ಹೀಗೆ ಆ ಗೀತೆ, ಈ ಕೃಷ್ಣ ಇಲ್ಲಿ ಹೇಳ್ದಾಗೆ ಯಾವ ವಿಷಯವನ್ನು ನೀವು ಸಾಯುವ ಕ್ಷಣದಲ್ಲಿ ಯೋಚಿಸ್ತಾರೋ ಆ ಒಂದು ದೇಹವನ್ನು ಪ್ರಾಪ್ತಿ ಮಾಡ್ತೀರಾ. ಅದರ ಅನುಗುಣವಾಗಿ ಈ ಭರತ ಮಹಾರಾಜರಿಗೆ ಜಿಂಕೆಯ ದೇಹ. ಸೊ ನೋಡಿ ಎಷ್ಟು ಇದು. ಆದ್ರೂ ಕೂಡ ಇದು ಸಾಧಾರಣ ಜಿಂಕೆ ಆಗ್ಲಿಲ್ಲ, ಅವ್ರಿಗೆ ಸಂಪೂರ್ಣ ಸ್ಮರಣೆ ಇತ್ತಂತೆ. ನಾನು ಹಿಂದೆ ಜನ್ಮದಲ್ಲಿ ಭರತನಾಗಿ ನಾನು ಈ ತರ ಯೋಗ ಭ್ರಷ್ಟನಾಗ್ಬಿಟ್ನಲ್ಲ ಅಂತ ಒಂದು ಚಿಂತನೆ ಇದ್ದು ಅವರು ಆ ಒಂದು ಜನ್ಮದಲ್ಲೂ ಕೂಡ ಭಕ್ತಿಯನ್ನು ಮಾಡಿ ಮತ್ತೆ ತಿರ್ಗಾ ಒಂದು ಮಾನವ ಜನ್ಮ ಪಡೆದು ಪರಿಪೂರ್ಣತೆ ಪಡಿತಾರೆ. ಸೊ ಇದು ಯಾಕೆ ಹೇಳೋದು ಅಂದ್ರೆ, ನಾವು ಯಾವ ರೀತಿ ನಮ್ಮ ಜೀವನದ ಉದ್ದಕ್ಕೂ ನಾವು ನಮ್ಮ ಚಟುವಟಿಕೆಗಳನ್ನು ಬೆಳೆಸ್ತೇವೆ, ಆ ರೀತಿ ಸ್ಮರಣೆ ನಮ್ಗೆ ಅಂತ್ಯದಲ್ಲಿ ಬರುತ್ತೆ. ಈಗ ನಾವು ಹೇಳ್ತಾರೆ, ಭಜನ್ ಕರೋ ಸಾಧನ್ ಕರೋ ಜಾನ್ಲೆ ಮೂರ್ತೆ ಹಾಯ್. ಇವಾಗ ನಾವು ದೊಡ್ಡ ಸಾಧನೆ ಮಾಡ್ತೇವೆ, ಭಜನೆ ಮಾಡ್ತೇವೆ ಅಂತ ಹೇಳ್ಬೋದು. ಆದ್ರೆ ಇದ್ರ ಪರೀಕ್ಷೆ ನಾವು ಯಾವಾಗ ಬರುತ್ತೆ, ನಾವು ಈ ದೇಹ ತ್ಯಾಗ ಮಾಡೋದು. ಅವಾಗ ನಾವು ಈ ಸನ್ಯಾಸಿ, ನಾವು ಯೋಗಿ, ನಾವು ಇದು ಇಲ್ಲ ಇನ್ನೇನು ನಾವು ಭೌತಿಕವಾಗಿ ಇನ್ನೇನು ಒಂದು ದೊಡ್ಡ ಸ್ಥಿತಿಗೆ ಅನ್ನು ತೋರಿಸ್ಲಿಕ್ಕೆ ಆಗಲ್ಲ. ಆವಾಗ ಏನು ಆ ಪರೀಕ್ಷೆಯಲ್ಲಿ ನಾವು ಚಿಂತಿಸ್ತೇವೆ, ಆ ರೀತಿ ದೇಹ ನಮ್ಗೆ ಪ್ರಾಪ್ತಿ ಆಗುತ್ತೆ. ಹಿಂದೆ ನೋಡಿದಾಗೆ ನಾವು ಈ ಜೀವನದಲ್ಲಿ ಅತಿ ಹೆಚ್ಚು ಕಾಮದ ಇದನ್ನು ಬೆಳೆಸ್ಕೊಂಡಿದ್ರೆ ನಾವು ಗಿಡಮರಗಳಾಗ್ತೇವೆ. ಆ ನಳಕುವರು ಮತ್ತೆ ಮಣಿಗಿರಿವರು ಅವರು ದೇವತಾ ಲೋಕದಲ್ಲಿ ಕುಬೇರನ ಮಕ್ಕಳು, ಆದರೆ ಅವರು ಗಿಡ ಮರಗಳಾಗ್ಬಿಟ್ರು. ಸೊ ಅದೇ ರೀತಿಯಲ್ಲಿ ನಾವು ಬೆಳೆಸುವ ಒಂದು ನಾಲಿಗೆಯ ಒಂದು ಚಾಪಲ್ಯ, ನಾಲಿಗೆಯ ಒಂದು ರುಚಿಯನ್ನು ಬೆಳೆಸೋದ್ರಿಂದ ನಾವು ಹಂದಿ, ಇನ್ನೊಂದು ಹುಲಿ ಏನ್ ಬೇಕಾದ್ರೂ ನಾವು ಆಗ್ಬೋದು. ಇದು ನಮ್ಮ ಕೈಯಲ್ಲಿ ಇಲ್ಲ. ಏನದು, ದೈವನೇತ್ರೇಣ ಕಾರಣಂ ಗುಣಸಂಗೋಸ್ಯ ಸದಸದ್ ಯೋನಿ ಜನ್ಮಸು ದೈವನೇತ್ರೇಣ ಜಂತುರ್ ದೇಹ ಉಪಪತ್ತೈ. ಇದು ಭಗವಂತನ ಇದರಲ್ಲಿ ಅವನ ದೈವಿ ಶಕ್ತಿಯ ಇದರಲ್ಲಿ ಅದರ ಒಂದು ನಿರ್ದೇಶನದಲ್ಲಿ ನಮಗೆ ಮತ್ತೆ ಜನ್ಮ ಪ್ರಾಪ್ತಿ ಆಗುತ್ತೆ. ಇದು ನಮ್ಮ ಕೈಯಲ್ಲಿಲ್ಲ. ಇದು ನಾವು ಯಾವ ಜನ್ಮ ಸಿಗುತ್ತೆ ಅಂತ ನಮ್ಮ ಕೈಯಲ್ಲಿಲ್ಲ. ಇದು ಕೆಲವೊಮ್ಮೆ ಕೆಲ ಧರ್ಮ ಗ್ರಂಥಗಳಲ್ಲಿ ಅವ್ರು ಹೇಳೋದು, ಮಾನವ ಜನ್ಮ ಸಿಕ್ಕಿದ್ರೆ ಅದು ಶಾಶ್ವತವಾಗಿ ಮಾನವ ಜನ್ಮನೇ ಅಂತ. ಇಲ್ಲ, ಹಾಗೆ ಇಲ್ಲ. ಅದು ಮಾನವ ಜನ್ಮ ಆದ್ಮೇಲೆ ಮತ್ತೆ ಕೂಡ ನಾವು ಕ್ರಿಮಿ ಕೀಟಗಳು ಆಗ್ಬೋದು. ಅದು 80 ಲಕ್ಷ ಜೀವರಾಶಿಗಳು ನಮ್ಮ ಕೆಳಗಿದೆ. ಜಲಜ ನವಲಕ್ಷಾಣಿ. ಜಲಜ ಅಂದ್ರೆ ನೀರಿನಲ್ಲಿರುವ ಪ್ರಾಣಿ, ಇದು ಜಲಚರರು 9 ಲಕ್ಷ. ಸ್ಥಾವರ ಲಕ್ಷವಿಂಶತಿ. ಸ್ಥಾವರ ಅಂದ್ರೆ ಗಿಡ ಮರಗಳು 11 ಅಲ್ಲ, ಸ್ಥಾವರ ಲಕ್ಷವಿಂಶತಿ ಅಂದ್ರೆ 20 ಲಕ್ಷ. ಸ್ಥಾವರ ಲಕ್ಷವಿಂಶತಿ. ಕ್ರಿಮಯೋ ರುದ್ರ ಸಂಕರ್ಕ. ಕ್ರಿಮಿಗಳು 11 ಲಕ್ಷ ಜೀವರಾಶಿಗಳು. ಮತ್ತೆ ಪಕ್ಷಿಣಾಂ ದಶಲಕ್ಷಣ. ಪಕ್ಷಿಗಳು 10 ಲಕ್ಷ. ಮತ್ತೆ ಪಶವಃ ತ್ರಿಂಶ ಅಂದ್ರೆ 30 ಲಕ್ಷ. ನೋಡಿ ಎಷ್ಟು ಡೀಟೇಲ್, ಎಷ್ಟು ಇದೆ. 9 ಲಕ್ಷ ಅಕ್ವಾಟಿಕ್ಸ್, 20 ಲಕ್ಷ ಗಿಡ ಮರಗಳು, ಪ್ಲಾಂಟ್ಸ್ ಅಂಡ್ ಟ್ರೀಸ್, 11 ಲಕ್ಷ ಇನ್ಸೆಕ್ಟ್ಸ್, 10 ಲಕ್ಷ ಬರ್ಡ್ಸ್, 30 ಲಕ್ಷ ಆನಿಮಲ್ಸ್. ಮತ್ತೆ ಮಾನವ ಜನ್ಮ 80 ಲಕ್ಷದ ನಂತರ ನಮ್ಮದು ಡಿವಿಷನ್. ಸೊ ಹೀಗೆ ಇದರಲ್ಲಿ ವಿಜ್ಞಾನದಲ್ಲಿ ಯಾರಿಗೂ ಗೊತ್ತು ಎಷ್ಟು ಜೀವರಾಶಿಗಳಿದ್ದಾರೆ ಅಂತ. ಅವರ ಒಂದು ಊಹಾಪೋಹ ಅಷ್ಟೇ. ಅವರು ಇವತ್ತು ಒಂದು ಹೇಳ್ತಾರೆ, ಇನ್ನೊಂದು ವರ್ಷ ಆದ್ಮೇಲೆ ನಾವು ಇನ್ನೊಂದು ಹೊಸ ಜೀವೆಯನ್ನು ಕಂಡಿಡಿದ್ವಿ ಅಂತ ಹೇಳ್ತಾರೆ. ಅವ್ರು ಸೇರಿಸ್ತಾ ಹೋಗ್ತಾರೆ. ಆದ್ರೆ ಶಾಸ್ತ್ರದಲ್ಲಿ ಅದು ಎಷ್ಟು ಒಟ್ಟು ಇದೆ ಅಂತ ಎಕ್ಸಾಕ್ಟ್ ಆಗಿ ಇದೆ. ಒಂದು ಹೆಚ್ಚಿಲ್ಲ, ಒಂದು ಕಡಿಮೆ ಇಲ್ಲ. ಯಾಕಂದ್ರೆ ಭಗವಂತನ ಸೃಷ್ಟಿ ಮಾಡಿದ್ದು ಅವನಿಗೆ ಗೊತ್ತು ಎಷ್ಟು ಅಂತ. ಸೊ ಒಂದು ಎಕ್ಸಾಕ್ಟ್ ಲೆಕ್ಕಾಚಾರ ಇದೆ. ಸೊ ನಾವು ಮಾನವ ಜನ್ಮ ಪಡೆದಿದ್ದೇವೆ ಅಂದ್ರೆ ಎಲ್ಲ ಜೀವರಾಶಿಗಳನ್ನು ಮುಗಿಸಿ ನಾವು ಬಂದು ಮಾನವ ಜನ್ಮ ಪಡೆಯೋದು. ಆದ್ರೆ ಇಲ್ಲಿ ನಾವು ಯಾವ ರೀತಿ ಚಟುವಟಿಕೆ ಮಾಡ್ತೇವೆ, ಇದರ ಪ್ರಕಾರವಾಗಿ ನಾವು ಮಾನವ ಜನ್ಮದಲ್ಲೇ ಇರ್ತೀವ, ಇಲ್ಲ ಮೇಲೆ ನಾವು ದೇವತಾ ದೇಹ ಪಡಿತೀವ, ಇಲ್ಲ ಅಂದ್ರೆ ಸಂಪೂರ್ಣ ಮುಕ್ತರಾಗಿ ವೈಕುಂಠ ಲೋಕಕ್ಕೆ ಹೋಗ್ತೀವ, ಇಲ್ಲ ಅಂದ್ರೆ ಇಲ್ಲಿ ನಾವು ಇದನ್ನು ದುರುಪಯೋಗಿಸಿ ನಾವು ಕೆಳಗೆ ಮತ್ತೆ ಪ್ರಾಣಿ ಪಕ್ಷಿಗಳಾಗ್ತೀವ, ಇಲ್ಲ ಗಿಡ ಮರಗಳಾಗ್ತೀವ, ಇಲ್ಲ ಕ್ರಿಮಿಗಳಾಗ್ತೀವ. ಅದು ನಮ್ಮ ಕೈಯಲ್ಲಿರುತ್ತೆ. ನಾವು ಹಿಂದೆ ನೃಗ ಮಹಾರಾಜರ ಕಥೆ ಕೇಳಿದ್ವಿ. ಅವರು ಹೇಗೆ ಒಂದು ಹಲ್ಲಿಯ ಜನ್ಮವನ್ನು ಪಡಿಬೇಕಾಯ್ತು. ಸೊ ಇದೊಂದು ದೊಡ್ಡ ವಿಜ್ಞಾನ. ಇದನ್ನು ನಾವು ಗೀತೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಕೃಷ್ಣ ಹೇಳೋದು, ಈ ರೀತಿ ನೀವು ಜೀವನದ ಸ್ಮರಣೆ ಅಂತ್ಯದಲ್ಲಿ ಏನ್ ಮಾಡ್ತೀರೋ ಅದನ್ನು ಪ್ರಾಪ್ತಿ ಮಾಡ್ತೀರಾ. ಸೊ ಹಾಗೆ ಅಂತಿಮದಲ್ಲಿ ನೀವು ನನ್ನ ಸ್ಮರಣೆ ಮಾಡ್ಬೇಕು. ನನ್ನ ಸ್ಮರಣೆ ಮಾಡ್ಬೇಕು ಅಂದ್ರೆ ಕೃಷ್ಣನು ಇಲ್ಲಿ ಹೇಳೋದು, ತಸ್ಮಾತ್ ಸರ್ವೇಶು ಕಾಲೇಶು ಮಾಂ ಅನುಸ್ಮರ ಯುದ್ಧಚ ಮೈ ಅರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸಿ ಅಸಂಶಯ. ಸೊ ಅರ್ಜುನನು ಯೋಧ, ಅರ್ಜುನ ರಾಜವಂಶಕ್ಕೆ ಸೇರಿದವನು. ಅದಕ್ಕೆ ಕೃಷ್ಣ ಹೇಳೋದು, ಆದುದರಿಂದ ಅರ್ಜುನನೇ. ತಸ್ಮಾತ್ ಅಂದ್ರೆ ದೇರ್ ಫೋರ್. ನೋಡಿ,
ಇದು ಫೈನಲ್. ಇದು ಫೈನಲ್ ಅಂದ್ರೆ ನಾವು ಇದು ಇನ್ನೇನು ಇನ್ನೊಂದು ಇದಿಲ್ಲ, ಇನ್ನೊಂದು ರಿವ್ಯೂ ಇಲ್ಲ ಇದಕ್ಕೆ. ಇದು ಕನ್ಕ್ಲೂಷನ್, ಇದು ನಿರ್ಣಯ ಇದು. ಸೊ ಕೃಷ್ಣ ಅರ್ಜುನನಿಗೆ ಹೇಳೋದು, ಆದ್ದರಿಂದ ಅರ್ಜುನ ಸರ್ವೇಷು ಕಾಲೇಶು, ಎಲ್ಲ ಕಾಲದಲ್ಲೂ ಮಾಂ ಅನುಸ್ಮರ, ನೀನು ನನ್ನನ್ನು ಸ್ಮರಿಸು. ಎಲ್ಲ ಕಾಲದಲ್ಲೂ ಅರ್ಜುನ ನೀನು ನನ್ನನ್ನು ಸ್ಮರಿಸು. ಯುದ್ಧಚ, ನಿನ್ನ ಕರ್ತವ್ಯ ಮಾಡ್ತಾ ಇದೆಯಾ, ನೀನು ಯುದ್ಧ ಮಾಡ್ಬೇಕು, ನೀನು ಯೋಧನು. ಆದ್ರೆ ಯುದ್ಧ ಮಾಡ್ತಾ ಮಾಡ್ತಾ ನನ್ನನ್ನು ಮರಿಬೇಡ ನೀನು. ನಮ್ಮ ಕರ್ತವ್ಯ ಮಾಡ್ತಾ ಮಾಡ್ತಾ ಕೃಷ್ಣನ ಮರಿಬಾರ್ದು ನಾವು. ಮಾಂ ಅನುಸ್ಮರ ಯುದ್ಧಚ ಮಯ್ಯರ್ಪಿತ ಮನೋಬುದ್ಧಿರ್, ನನಗೆ ಅರ್ಪಣೆ ಮಾಡಿದ ನಿಮ್ಮ ಮನೋಬುದ್ಧಿಯಿಂದ ಮಾಮೇವ ಐಷ್ಯಸಿ ಅಸಂಶಯ, ನನ್ನನ್ನು ಖಂಡಿತವಾಗಿ ನೀನು ಸೇರ್ತೀಯ, ನನ್ನನ್ನು ಮುಕ್ತಿಯ. ಮಾಮೇವ ಐಷ್ಯಸಿ, ನನ್ನಲ್ಲಿ ನೀನು ಬರ್ತೀಯ, ನೀನು ನನ್ನ ಧಾಮಕ್ಕೆ ಬರ್ತೀಯ ನೀನು. ಸೊ ಇದು ಜೀವನದ ಗುರಿ ಅಂದರೆ. ಆದುದರಿಂದ ಅರ್ಜುನನೇ, ಕೃಷ್ಣನು ಹೇಳ್ತಾರೆ ಆದುದರಿಂದ, ದೇರ್ ಫೋರ್ ಅಂದ್ರೆ ಇದು ನಿರ್ಣಯ, ಇದು ನಿರ್ಧರಿತವಾದದ್ದು. ಎಲ್ಲ ಶಾಸ್ತ್ರಗಳಲ್ಲೂ ನಿರ್ಧರಿತವಾದದ್ದು. ಇದು ನಾವು ಭಗವಂತನ ಕೃಷ್ಣನ ಸ್ಮರಣೆಗೆ ಅದರ ಗುರಿಯತ್ತ ನಾವು ಅಭ್ಯಾಸ ಮಾಡ್ಬೇಕು ಜೀವನದಲ್ಲಿ ಅಂತ. ಇಲ್ಲಿ ಉದಾಹರಣೆ ಕೊಡ್ತಾ ಇರೋದು ಪ್ರಹ್ಲಾದರು. ನೋಡಿ, ಪ್ರಹ್ಲಾದರು ಚಿಕ್ಕ ಬಾಲಕನಾಗಿಯೇ ಅವರು ಭಗವಂತನ ಸ್ಮರಣೆಯಲ್ಲಿದ್ದರು. ಆಮೇಲೆ ಅವರು ನಮ್ಗೆ ಹೇಳ್ತಾರೆ, ಅವರು ಹೇಳೋದು ಕೌಮಾರಂ ಆಚರೇತ್ ಪ್ರಾಜ್ಞೋ, ಕೌಮಾರ ಅಂದ್ರೆ ಚಿಕ್ಕ ವಯಸ್ಸು, 5ನೇ ವಯಸ್ಸಿನಿಂದ ಅವ್ರು ಹೇಳೋದು ಈ ಭಕ್ತಿಯನ್ನು, ಭಗವದ್ ಭಕ್ತಿಯನ್ನು ಮಾಡಿ. ಕೌಮಾರಂ ಆಚರೇತ್ ಪ್ರಾಜ್ಞೋ ಧರ್ಮಾಂ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ, ಈ ಮನುಷ್ಯ ಜನ್ಮ ಸಿಕ್ಕಿದ್ದು ತುಂಬಾ ದುರ್ಲಭವಾದದ್ದು. ತದಪಿ ಅಧ್ರುವಂ ಅರ್ಥದಂ, ಆದ್ರೂ ಕೂಡ ಇದು ತುಂಬಾ ಲಾಭವನ್ನು ಪಡೆಯುವ ಒಂದು ಶಕ್ತಿಯನ್ನು ಪಡೆದಿದೆ ಮಾನವ ಜನ್ಮ ಇದೆ. ಸೊ ಈ ಮಾನವ ಜನ್ಮ ಲಬ್ಧ್ವಾ ಸುದುರ್ಲಭಂ ಬಹುದಂ ಸಂಭವಾಂತೆ, ಇದನ್ನು ಪಡೆದ ಎಷ್ಟೋ ಜನ್ಮಗಳ ನಂತರ ಇದನ್ನು ಪೂರೈಕೆ ಮಾಡ್ಲಿಕ್ಕೆ ನಾವು ಇದರ ಒಂದು ಸಿದ್ಧತೆಯನ್ನು ಚಿಕ್ಕ ವಯಸ್ಸಿನ ಶುರು ಮಾಡ್ಬೇಕು. ಚಿಕ್ಕ ವಯಸ್ಸಿಂದ ನಮಗೆ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ, ಈಗ ನಮ್ಗೆ ಗೊತ್ತಾಗಿದೆ. ಇವಾಗ್ಲಿಂದ ನಾವು ಅದನ್ನ ತೀವ್ರವಾಗಿ ತಗೊಳ್ಬೇಕು. ಸೊ 8ನೇ ಇದರಲ್ಲಿ ಕೃಷ್ಣ ಹೇಳೋದು, ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾಣ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತೆಯ. ಪಾರ್ಥನೆ, ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಸೊ ಇದೊಂದು ಇಲ್ಲಿ ಕತೆ ಭಾಗವತದಲ್ಲಿ ಕೊಟ್ಟದ್ದು ಅಜಾಮಿಳಂದು. ಅಜಾಮಿಳ ಅಂದ್ರೆ ಅವರು ಮೊದಲಿಗೆ ಜೀವನದಲ್ಲಿ ಒಂದು ಸುಸಂಸ್ಕೃತ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದರು. ಕಾನ್ಯಕುಬ್ಜೆ ದ್ವಿಜಶ್ರೇಷ್ಠೆ ದಾಸಿಪುತ್ರ, ಅವರ ಇದು ಭಾಗವತದಲ್ಲಿ ಇವರದ್ದು ಶುರು ಆಗುತ್ತೆ. ಇದು ನಡೆದದ್ದು ಘಟನೆ ಕಾನ್ಯಕುಬ್ಜ ಅಂದ್ರೆ ಇವತ್ತಿನ ಕನೌಜ್ ಆಗಿ ಅದು ಕಾನ್ಪುರ್. ಇವತ್ತು ಕಾನ್ಪುರ್ ಅಂತ ಏನು ನೋಡ್ತೇವೆ ನಾವು, ಅದು ವೈದಿಕ ಕಾಲದಲ್ಲಿ ಕಾನ್ಯಕುಬ್ಜ, ಹಿಂದೆ ರಾಜರ ಕಾಲದಲ್ಲಿ ಪೃಥ್ವಿರಾಜ ಕನೌಜ್. ಸೊ ಹೇಳ್ತಾರೆ ಈ ಜಾಗದಲ್ಲಿ ನಡೆದಾಗ. ಸೊ ಪುರಾಣಗಳು ಹೇಳೋದು ಇದು ಐತಿಹಾಸಿಕ ಘಟನೆಗಳು, ಇದು ನಿಜವಾದ ವೃತ್ತಾಂತಗಳು. ಇದೇನು ಒಂದು ವೇದವ್ಯಾಸರು ಒಂದು ಕಾಲ್ಪನಿಕ ಕಥೆಗಳು ಹೇಳ್ತಾ ಇದ್ದಾರೆ, ಮೈಥಾಲಜಿ ಅಲ್ಲ. ಮೈಥಾಲಜಿ ಅಂದ್ರೆ ಕಟ್ಟುಕತೆ, ಇದು ನಮ್ದು ಮೈಥಾಲಜಿ ಅಲ್ಲ. ನಮ್ದು ಪುರಾಣಗಳಂದ್ರೆ ಅತಿ ಪುರಾತನವಾದ ಇತಿಹಾಸಗಳು. ಸೊ ಅಲ್ಲಿ ಈ ಒಂದು ಘಟನೆ ಕೊಡೋದು, ಈ ಅಜಾಮಿಳನು ಅಂತ ಆ ವೈದಿಕ ಕಾಲದಲ್ಲಿ ಹೇಳ್ತಾರೆ. ಅವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ, ಬ್ರಾಹ್ಮಣ ಆಚರಣೆ ಮಾಡೋ ಕುಟುಂಬದಲ್ಲಿ, ಅವರ ತಂದೆಯ ಒಂದು ನಿರ್ದೇಶನದಲ್ಲಿ ಒಳ್ಳೆಯ ಒಂದು ಸುಸಂಸ್ಕೃತ ವ್ಯಕ್ತಿಯಾಗಿರ್ತಾರೆ. ಆದ್ರೆ ಒಮ್ಮೆ ಅವರ ತಂದೆ ಯಾವುದೋ ಒಂದು ಪೂಜೆಗೆ ಅವ್ರಿಗೆ ಹೂಗಳನ್ನ ತರಲಿಕ್ಕೆ ಅವ್ರು ಕಾಡಿಗೆ ಹೋದಾಗ ಅವರು ಅಲ್ಲಿ ಯಾವುದೋ ಒಂದು ಏನ್ ಹೇಳೋದು, ಒಂದು ಕೆಳವರ್ಗದ ಹೆಂಗಸು, ಅವರು ಇನ್ನೊಬ್ಬ ಇವನ ಒಟ್ಟಿಗೆ ವೇಶ್ಯೆ, ಅವರು ಒಂದು ಆಲಂಗಿಸುವ, ಒಂದು ಮೈಥುನಿಸ್ಕೊಂಡು ಅನುಭವಿಸುವ ಒಂದು ದೃಶ್ಯವನ್ನು ನೋಡ್ತಾರಂತೆ. ಸೊ ಹೇಳ್ತಾರೆ, ಇದು ವೈದಿಕ ಕಾಲದಲ್ಲಿ ಅಜಾಮಿಳಲ್ಲಿ ನೋಡಿದ್ದು ಒಂದು ದೃಶ್ಯ ಈ ತರ. ಅರೆ ಕಲಿಯುಗದಲ್ಲಿ ನಾವು ಇದು ಪ್ರತಿನಿತ್ಯ ನೋಡ್ತೇವೆ, ನಾವು ಎಲ್ಲಕ್ಕೂ ಕೂಡ ಇದೆ. ಸೊ ಹೀಗೆ ಅವರು ನೋಡಿ ಹೇಳ್ತಾರೆ, ಅವರು ಎಲ್ಲ ತರಬೇತಿ ಆಗಿತ್ತು, ಆದ್ರೂ ಕೂಡ ಈ ಒಂದು ದೃಶ್ಯದಿಂದ ಅವ್ರ ಮನಸ್ಸು ತಳಮಳ ಆಯ್ತಂತೆ. ಎಷ್ಟು ಮಟ್ಟಿಗೆ ಆಯ್ತು ಅಂದ್ರೆ, ಎಲ್ಲರಿಗೂ ಅಲ್ಲ, ವೈದಿಕ ಕಾಲದಲ್ಲಿ ಎಲ್ಲರೂ ಅವರ ಬ್ರಾಹ್ಮಣತ್ವ ಆಗ್ತಾ ಇತ್ತು, ಅವರು ಜೀವನದ ಗುರಿ ಸಾಧಿಸ್ತಾ ಇದ್ರು. ಆದ್ರೆ ಇವರೊಬ್ಬರು ಅಜಾಮಿಳರು ಅನ್ನೋರೊಬ್ಬರು ಅವರು ಅವರ ದಾರಿನ ತಪ್ಪಿ ಹೇಳ್ತಾರೆ. ನಂತರ ಅವರು ಈ ಒಂದು ವೇಶ್ಯೆಯನ್ನೇ ಮದುವೆಯಾಗಿ ಅಂದ್ರೆ ಅವ್ರ ಮದುವೆಯಾಗಿ ಹೆಂಡತಿ ಇರ್ತಾರೆ ಮನೆಯಲ್ಲಿ, ಅವರನ್ನು ಕೂಡ ಅವ್ರು ತ್ಯಜಿಸಿ, ಮತ್ತೆ ಅವರ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ, ಅವ್ರನ್ನು ಕೂಡ ಬಿಟ್ಟು ಅವರು ಈ ವೇಶ್ಯೆಯನ್ನೇ ಮನೆಗೆ ತಂದು, ಮೊದಲಿಗೆ ದಾಸಿಯಾಗಿ ತಂದು, ಮತ್ತೆ ಅವಳನ್ನೇ ಮದುವೆಯಾಗಿ ಅವಳಿಂದ ಎಷ್ಟೋ ಮಕ್ಕಳನ್ನು ಪಡೆದು, ಮತ್ತೆ ಅವಳನ್ನು ಸಂತೋಷ ಪಡಿಸ್ಲಿಕ್ಕೆ ಅವರು ಎಲ್ಲ ಪಾಪಕೃತ್ಯಗಳು ತೊಳಿತಾರೆ. ಪಾಪಕೃತ್ಯಗಳಂದ್ರೆ ದರೋಡೆ ಮಾಡೋದು, ಮೋಸ ಮಾಡೋದು, ಈ ರೀತಿ ಏನೇನು ಮಾಡಬಾರ್ದು ಪಾಪ ಚಟುವಟಿಕೆಗಳು ಅಂತ ಹೇಳಿದ್ರೆ ಎಲ್ಲವನ್ನೂ ಈ ಅಜಾಮಿಳನು ಮಾಡ್ತಾ ಇರ್ತಾನೆ. ಸೊ ಕೊನೆಗೆ ನೀವು ಇಲ್ಲಿ ನೋಡೋ ದೃಶ್ಯ, ಎಡಗಡೆಗೆ ಇವರು ಸಾವಿನ ಸಮಯದಲ್ಲಿ ಅವರು ಈ ಒಂದು ವಿಷ್ಣುದೂತರನ್ನು ನೋಡ್ತಾರಂತೆ. ನೋಡಿ, ವಿಷ್ಣುದೂತರಲ್ಲ, ಅವ್ರು ಮೊದಲು ಯಮದೂತರನ್ನು ನೋಡ್ತಾರೆ. ಯಮದೂತರು ಅಂದ್ರೆ ಹೇಗೆ ನಮ್ಗೆ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಇದ್ದಾರೆ, ಹಾಗೆ ಯಮರಾಜರ ಸೇವಕರು
ಅವರು ನಮ್ಮನ್ನು ಮರಣ ಸಮಯದಲ್ಲಿ ನಮ್ಮ ಕರ್ಮದ ಅನುಸಾರವಾಗಿ ನಮಗೆ ಮುಂದೆ ಜನ್ಮವನ್ನು ಕೊಡ್ತಾರೆ ಅವರು. ಇದನ್ನ ನಾವು ನಂಬದೇ ಇರ್ಬೋದು, ಯಾಕಂದ್ರೆ ಎಲ್ಲಿ ಯಾರು ನೋಡಿದ್ದಾರೆ ಇವ್ರನ್ನ ಅಂತ. ಇದು ನಾವು ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ನಾವು ನೋಡೋದಂತ ಎಷ್ಟೋ ನೋಡಕ್ಕಾಗಲ್ಲ. ನಾವು ಏನ್ ನೋಡಕ್ಕಾಗುತ್ತೆ? ಈ ಕಣ್ಣುಗಳಲ್ಲಿ ಈ ಬಟನ್ ಐಸ್ ಅಂತ ಹೇಳ್ತೇವೆ ನಾವು, ಇದರಲ್ಲಿ ಏನ್ ನೋಡ್ಲಿಕ್ಕಾಗುತ್ತೆ? ಏನ್ ಶಕ್ತಿ ಇದೆ ನಮ್ಗೆ ನೋಡ್ಲಿಕ್ಕೆ? ಇದಕ್ಕೆ ಒಂದು ಕಣ್ಣಿನ ಒಂದು ಬೆಳಕು ಬೇಕು. ಬೆಳಕಿಲ್ಲ ಅಂದ್ರೆ ಕತ್ತಲೆಯಲ್ಲಿ ಕಣ್ಣಿಂದ ನೋಡ್ಲಿಕ್ಕೂ ಆಗಲ್ಲ ನಾವು. ಆಮೇಲೆ ಕಣ್ಣಲ್ಲಿ ಹತ್ತಿರವಾದ ಒಂದು ರೆಪ್ಪೆ ಇದೆ, ಐಲಿಡ್, ಅದನ್ನು ಕೂಡ ನೋಡ್ಲಿಕ್ಕಾಗಲ್ಲ ಕಣ್ಣಿಗೆ. ದೂರವನ್ನು ನೋಡ್ತೇವೆ, ಹತ್ತಿರದಲ್ಲಿ ಇರೋದನ್ನು ನೋಡಕ್ಕಾಗಲ್ಲ. ಸೊ ಕಣ್ಣಿಗೆ ಎಷ್ಟೋ ಮಿತಶಕ್ತಿ ಇರೋದು. ಆದರೆ ವೇದ ಜ್ಞಾನದಿಂದ ತಿಳಿಯೋದಂದ್ರೆ ಯಮರಾಜರಿದ್ದಾರೆ, ಯಮದೂತರಿದ್ದಾರೆ. ಅವರು ನಮ್ಮ ಇದನ್ನು ಅಂತ್ಯಕಾಲದಲ್ಲಿ ನಮ್ಮ ಚಟುವಟಿಕೆಯನ್ನು ನೋಡಿ ಮುಂದೆ ನಮಗೆ ಒಂದು ಜನ್ಮವನ್ನು ಕೊಡ್ತಾರೆ. ಸೊ ಹೀಗೆ ಯಮದೂತರು ಬಂದದ್ದು ನೋಡಿ ಅಜಾಮಿಳನಿಗೆ ಒಂದು ಭಯ ಆಗುತ್ತೆ ಅವ್ರನ್ನ ನೋಡಿ. ಆಗ ಅವನ ತನ್ನ ಚಿಕ್ಕ ಮಗು 2 ವರ್ಷದ ಮಗು ಆಗ ನಾರಾಯಣ ಅಂತ ಅವನಿಗೆ ಹೆಸರಿಟ್ಟಿರ್ತಾನೆ. ಸೊ ಅವನು ಅಸಹಾಯದಿಂದ ನಾರಾಯಣ ಅಂತ ಅವನು ಕರೆಯೋದು ಅಜಾಮಿಳನ್. ಕರೆದಾಗ ಹೇಳ್ತಾರೆ, ಈ ವಿಷ್ಣುದೂತರು ಬರ್ತಾರೆ. ವಿಷ್ಣುದೂತರು ಅವರು ಶಂಖಚಕ್ರ ಗದಾ ಪದ್ಮ ವಿಷ್ಣುವಿನ ಹಾಗೆ ಅವ್ರು ಕಾಣ್ತಾರೆ. ಅವ್ರು ಬಂದು ಆ ಯಮದೂತರ ನಿಲ್ಲಿಸ್ತಾರಲ್ಲಿ. ಇವರ ಸಂಭಾಷಣೆ ತುಂಬಾ ಚೆನ್ನಾಗಿದೆ, ಭಾಗವತದ 6ನೇ ಸ್ಕಂದದಲ್ಲಿ. ಅವಾಗ ವಿಷ್ಣುದೂತರು ಯಮದೂತರ ಮಧ್ಯೆ ಒಂದು ಧರ್ಮ ಸಂಭಾಷಣೆ ನಡೆಯುತ್ತೆ. ಯಮದೂತರು ಹೇಳ್ತಾರೆ, ಇವನು ಇಷ್ಟು ದೊಡ್ಡ ಪಾಪಿ, ಇವನು ನಮ್ಮ ಸ್ವತ್ತು, ಇವನಿಗೆ ಶಿಕ್ಷೆ ಆಗ್ಬೇಕು ಇವನಿಗೆ ಅಂತ ಹೇಳ್ತಾರೆ. ಯಮದೂತರು ವಿಷ್ಣುದೂತರು ಏನು ಧರ್ಮ ಅಂದ್ರೆ ಏನು, ಧರ್ಮದ ಯಾರು ಸ್ಥಾಪನೆ ಮಾಡೋರು ಯಾರು, ಎಲ್ಲಿ ಕೊಟ್ಟಿದೆ ಧರ್ಮ ಅನ್ನೋದು, ಈಗೆಲ್ಲ ಅವ್ರಿಗೆ ಯಮದೂತರು ಪ್ರಶ್ನೆ ಮಾಡ್ತಾರೆ. ಸೊ ಯಮದೂತರು ಉತ್ತರಿಸ್ತಾರೆ, ಸರಿಯಾಗಿ ಉತ್ತರಿಸ್ತಾರೆ. ವೇದ ನಾರಾಯಣ ಸಾಕ್ಷಾತ್ ಅವ್ರು ಹೇಳೋದು, ಯಮದೂತರು ಹೇಳೋದು ವೇದ ನಾರಾಯಣ ಸಾಕ್ಷಾತ್. ಎನಿವೆ, ಯಮದೂತರು ಕೂಡ ಧರ್ಮ ಏನು ಅಂದ್ರೆ ಗೊತ್ತು, ಆದ್ರೆ ಅವರಿಗೆ ಈ ಪಾಪ ಕರ್ಮದ ಫಲಗಳ ಬಗ್ಗೆ ಗೊತ್ತು ಅಷ್ಟೇ. ಆದ್ರೆ ವಿಷ್ಣುದೂತರು ಹೇಳ್ತಾರೆ, ಇವನು ಅಜಾಮಿಳನು ಈಗ ಇಷ್ಟು ಪಾಪಿಯಾಗಿ ಇದ್ದರೂ ಕೂಡ ಅವನು ಭಗವಂತ ನಾಮವನ್ನು ಅಂತ್ಯವಾಗಿ ಹೇಳ್ಬಿಟ್ಟ. ಕೊನೆಯಲ್ಲಿ ಅವನು ದೇಹ ತ್ಯಾಗ ಮಾಡುವಾಗ ನಾರಾಯಣ ಅಂತ ಕರೆದಿದ್ದಾನೆ. ಹಾಗೆ ಅವನು ಎಲ್ಲ ಪಾಪದಿಂದ ಮುಕ್ತನಾದ ಅಂತ ಹೇಳ್ತಾರೆ. ಸೊ ಇದರ ತುಂಬಾ ಒಂದು ಇದಿದೆ. ನಾವು ಕೂಡ ಹಾಗೆ ಮಾಡ್ಬೋದಾ? ಜೀವನೋದ್ದಕ್ಕೂ ನಾವು ಈಗ ಗೊತ್ತಾಯ್ತು, ಈಗ ಇದು ಫಾರ್ಮುಲಾ ಸಿಕ್ತು ನಮ್ಗೆ. ದೇಹ ತ್ಯಾಗ ಮಾಡುವಾಗ ಒಂದ್ಸಲ ಕೃಷ್ಣ ಅಂತ ಹೇಳ್ಬಿಟ್ರೆ ಆಗೋಯ್ತು, ಎಲ್ಲ ಮುಗಿದೋಯ್ತು. ಈಗ ನಾವ್ ಏನ್ ಬೇಕಾದ್ರೂ ಮಾಡೋಣ ಅಂತ ಆಯ್ತಾ? ಸೊ ಇದರ ಒಂದು ತುಂಬಾ ಒಂದು ಡಿಸ್ಕಷನ್ಸ್ ಇದೆ ಅದರಲ್ಲಿ. ಅವಾಗ ಆಕ್ಚುಲಿ ನಾರಾಯಣ ವಿಷ್ಣು ದೂತರು ಹೇಳ್ತಾರೆ, ಇವನು ನಾರಾಯಣನು ಅಂತ ಹೇಳಿದ್ದು ಒಂದು ಅಸಹಾಯ ಸ್ಥಿತಿಯಲ್ಲಿ ಹೇಳಿದ್ದು. ಮತ್ತೆ ಇವನ್ ಇದೇಗೆ ಅವ್ರು ಹೇಳ್ತಾರೆ, ಕೊನೆಗೆ ಅವ್ರ ನಿರ್ಣಯ ಹೇಳೋದವ್ರು ಏನಂದ್ರೆ, ಒಂದು ಮದ್ದು, ನಾವೊಂದು ಔಷಧಿಯನ್ನು ತಗೊಳ್ತೇವೆ. ಔಷಧಿಯನ್ನು ತಗೊಳ್ಳುವಾಗ ನಮಗೆ ಅದು ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ನಮ್ಗೆ ಗೊತ್ತಿಲ್ಲ. ನಮಗೆ ದೇಹದಲ್ಲಿ ಹೇಗೆ ಜೀರ್ಣ ಆಗುತ್ತೆ, ಅದು ಹೇಗೆ ಒಂದು ಸೆಲ್ ಒಂದೊಂದು ಇದ್ರಲ್ಲೂ ದೇಹದ ಬೇರೆ ಬೇರೆ ಭಾಗಗಳು ಹೋಗುತ್ತೆ, ನಮ್ಗೆ ಗೊತ್ತಿಲ್ಲ. ನಮ್ಗೆ ಆದ್ರೂ ಕೂಡ ಗೊತ್ತೋ ಗೊತ್ತಿಲ್ವೋ, ನಾವು ಒಂದು ವೈದ್ಯರ ಸಲಹೆಯನ್ನು ತಗೊಳ್ಳೋ ಒಂದು ಮದ್ದಿಗೆ ಆ ಶಕ್ತಿ ಇದೆ. ಅದೇ ರೀತಿಯಲ್ಲಿ ಭಗವಂತ ನಾಮ ಅನ್ನೋದು ಅದ್ರಲ್ಲಿ ಅಷ್ಟು ಶಕ್ತಿ ಅಂತ ಅವ್ರು ಹೇಳ್ತಾರೆ. ಇದು ಭಗವಂತ ನಾಮ ಅನ್ನೋದು ಅಷ್ಟು ಶಾಲಿ ಆದದ್ದು. ಅದಕ್ಕೂ ಇದಕ್ಕೆ ತುಂಬಾ ವಿವರಣೆ ಇದೆ. ಹೇಳ್ತಾರೆ, ಅಜಾಮಿಳನು ಅವನ ಮಗನನ್ನು ನಾರಾಯಣ ಅಂತ ಹೆಸರಿಡೋದೇ ಅದು ಭಗವಂತನ ಪ್ರೇರೇಪಣೆಯಿಂದ. ಯಾಕಂದ್ರೆ ಅವನು ಚಿಕ್ಕ ವಯಸ್ಸಿನಲ್ಲಿ ಅವನು ಭಗವಂತನ ಶುದ್ಧ ಭಕ್ತನು, ಆದ್ರೆ ಒಂದು ಕಾಲದ ಸಮಯದಲ್ಲಿ ಅವನ ಯೌವನಾವಸ್ಥೆಯಲ್ಲಿ ಅವನ ದಾರಿ ತಪ್ಪಿಬಿಟ್ಟ. ಆದ್ರೂ ಭಗವಂತನು ಮತ್ತೆ ಹೇಗೆ ಅವನು ಮತ್ತೆ ಸರಿಯಾದ ಪಥಕ್ಕೆ ತರಬೇಕು ಅಂತ ಭಗವಂತನ ಯೋಚನೆ ಮಾಡ್ತಾರೆ. ಭಗವಂತನ ಯಾವತ್ತೂ ನಾವು ಮಾಡೋ ಸೇವೆಯನ್ನು ಮರೆಯೋದಿಲ್ಲ. ಎಲ್ಲರೂ ಮರ್ತು ಬಿಡ್ತಾರೆ, ನಮ್ಮ ಕುಟುಂಬದವ್ರು ಮರ್ತು ಬಿಡ್ತಾರೆ, ನಮ್ಮ ಸ್ನೇಹಿತರು ಮರ್ತು ಬಿಡ್ತಾರೆ, ಎಲ್ಲರೂ ಕೂಡ ನಮ್ಮನ್ನು ಮರ್ತು ಬಿಡ್ತಾರೆ. ಆದ್ರೆ ಕೃಷ್ಣ ಯಾವತ್ತೂ ಮರೆಯೋದಿಲ್ಲ. ಸೊ ಅಜಾಮಿಳನಿಗೂ ಕೂಡ ಕೃಷ್ಣನು ಹೇಗೆ ಇವನ್ ಮತ್ತೆ ಸರಿಯಾದ ಪಥಕ್ಕೆ ತರಬೇಕು ಅಂತ ಅವನು ಯೋಚಿಸ್ತಾ ಇರ್ತಾನೆ. ಮತ್ತೆ ಅವನ ಚಿಕ್ಕ ಮಗು, ಕೊನೆಯ ಮಗು, 8ನೇ ಮಗು, ಅವನನ್ನು ನಾರಾಯಣ ಅಂತ ಹೆಸರಿಡುವ ಒಂದು ಪ್ರೇರೇಪಣೆ ಕೊಡ್ತಾನೆ. ಹಾಗೆ ಅವನು ಮಗುವನ್ನು ಸತತವಾಗಿ ಅವನು ನಾರಾಯಣ, ಮಗುವು ನಾವು ಕರಿತೇವೆ, ನಾರಾಯಣ ಮಗು ಬಾಪ, ಇದು ತಿನ್ನು, ಇದು ಕುಡಿ, ಹೀಗೆ ಕರಿತಾ ಇರ್ತೇವೆ. ಹಾಗೆ ಅವನು ನಾರಾಯಣ 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 ಅಂತ ಅವನ ಮಗನಿಗೆ ಉದ್ದೇಶಿಸ್ತಾ. ಅದಕ್ಕೆ ನಮ್ಗೆ ವೈದಿಕ ಕ್ರಿಯೆಯಲ್ಲಿ ಮಕ್ಕಳಿಗೆ ದೇವರ ಹೆಸರು ಕೊಡೋದು. ಯಾಕೆ ಅಂದ್ರೆ ಈ ಭಗವಂತನ ಸ್ಮರಣೆಯನ್ನು ನಾವು ಗೊತ್ತಿಲ್ದೋ ಬೆಳೆಸುವ ಒಂದು ಇದಿರುತ್ತೆ, ಸಾಧ್ಯತೆ ಇರುತ್ತೆ ಅಂತ. ಅದಕ್ಕೆ ಮಕ್ಕಳನ್ನು ಭಗವಂತನ ನಾಮವನ್ನು ಹೆಸರಿಡಬೇಕು. ಸೊ ಈಗ ನಾರಾಯಣ ನಾರಾಯಣ ಅಂತ ಹೇಳ್ತಾ ಅವನು ಶುದ್ಧಿ ಆಗ್ತಾ ಇತ್ತು. ಕೊನೆಗೆ ಈ ಯಮದೂತರು ಬಂದಾಗ ಈ ದೃಶ್ಯದಲ್ಲಿ ಅವನಿಗೆ ಒಂದು ಗಾಬರಿಯಾಗಿ, ತನ್ನ ಪಾಪದ ಚಟುವಟಿಕೆಗಳ ಅನ್ವೇಷಣೆಯಾಗಿ ಅವನು ಯೋಚನೆ ಮಾಡ್ತಾನೆ. ಅವನು ಕರೆಯೋದು ಅವನ ಮಗನನ್ನೇ ಮೊದಲಿಗೆ, ನಾರಾಯಣ ಅಂತ ಕರೆದಾಗ ಅವನ ಮಗುವಿಗೆ. ಆದ್ರೆ ಅವನು ಆಗ ಯೋಚನೆ ಮಾಡ್ತಾನೆ, ನನ್ನ ಮಗು ಆದ್ರೂ ಅವನು ಚಿಕ್ಕ ಮಗು, ಅವನೇನ್ ಮಾಡಬಲ್ಲ, ನನ್ನನ್ನು ಹೇಗೆ ರಕ್ಷಣೆ ಮಾಡಬಲ್ಲ. ಆದರೆ ಈ ನಾರಾಯಣ ಯಾರಿದ್ದಾರೆ, ನಾನು ಯಾರು ಪೂಜೆ ಮಾಡ್ತಾ ಇದ್ದೆ, ಅವರೇನಾದ್ರೂ ಈಗ ನನ್ನ ಇದಕ್ಕೆ ರಕ್ಷಣೆಗೆ ಬಂದ್ರೆ ನಾನು ಈ ಒಂದು ಸ್ಥಿತಿಯಲ್ಲಿ ಇಲ್ಲಿ ಕೂಡ ನಾನು ಪಾರಾಗ್ಬೋದು ಅಂತ ಒಂದು ಚಿಂತನೆ ಬರುತ್ತೆ. ಅಷ್ಟು ಬಂದದ್ದೇ ಅಲ್ಲಿ ಯಮದೂತರು ಜೊತೆಗೆ ವಿಷ್ಣುದೂತರು ಬಂದು ಅವರಿಗೆ ಅಲ್ಲಿ ಒಂದು ಯಮದೂತರನ್ನು ಅಲ್ಲಿ ನಿಲ್ಲಿಸೋದು. ಅವರಿಬ್ಬರ ಮಧ್ಯೆ ಒಂದು ಧರ್ಮದ ವಿವಾದ ಆದ್ಮೇಲೆ
ಯಮದೂತರು ಇನ್ನ ನಾವು ಇವರು ಬಲಶಾಲಿಗಳು, ಇವರು ಎದುರಿಸಕ್ಕಾಗಿಲ್ಲ ಅಂತ ಅಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಯಮದೂತರು. ತಕ್ಷಣ ವಿಷ್ಣುದೂತರು ಕೂಡ ಬಿಟ್ಟು ಅವರು ಅದೃಶ್ಯರಾಗ್ಬಿಡ್ತಾರೆ. ಸೊ ಈಗ ಅಜಾಮಿಳನ್ಗೆ ಅನ್ಸುತ್ತೆ, ನಾನು ಈಗ ನೋಡಿದೆ ನನ್ನ ಸಾವು ಹತ್ರ ಬರೋ ತರ ಅನ್ನಿಸ್ತು, ಯಮದೂತರು ಬಂದ್ರು, ನನ್ನನ್ನು ಇಲ್ಲಿಂದ ಈ ನನ್ನ ಈಗ ನೋಡಿ ರೈಟ್ ಸೈಡು ಅವರ ಆತ್ಮವನ್ನು ಎಳಿತಾ ಇರೋದು ಯಮದೂತರು. ಆ ರೀತಿ ಬಂದಾಗ ಈ ವಿಷ್ಣುದೂತರು ಬಂದು ನಿಲ್ಲಿಸ್ತಾರೆ, ಸ್ಟಾಪ್. ಅವರ ಒಂದು ಮಾತಿನಿಂದಲೇ ಈ ಯಮದೂತರು ಬೆದರ್ ಬಿಡ್ತಾರೆ. ಅಷ್ಟು ಅವರು ಒಂಥರ ಏನೊಂದು ಥಂಡರ್ ಆ ರೀತಿ ಅಂತ ಹೇಳ್ತಾರೆ ವಿಷ್ಣುದೂತರ ಇದು ಅವರ ಪ್ರಭೆ, ಅವರ ಇದು ನಡವಳಿಕೆ. ಸೊ ನಂತರ ಇದೆಲ್ಲ ಒಂದು ಕನಸ, ಇಲ್ಲ ನಿಜವಾದ ಸಂಗತಿನ ಅಂತ ಯೋಚನೆ ಮಾಡ್ತಾರೆ. ಮತ್ತೆ ಇವರಿಬ್ಬರ ಮಧ್ಯೆ ನಡೆದ ಧರ್ಮ ಸಂಭಾಷಣೆಯನ್ನು ಕೂಡ ನೆನೆಸ್ಕೊಳ್ತಾರೆ ಅಂತ. ಆಮೇಲೆ ಅವ್ರು ಎಷ್ಟು ಪರಿವರ್ತನೆ ಆಗುತ್ತೆ ಅಜಾಮಿಳನಿಗೆ, ಆ ಕ್ಷಣವೇ ಅವರ ಮನೆ, ಆ ಒಂದು ವೇಶ್ಯ ಸಂಗತಿ ಇರೋ ಮನೆಯನ್ನು ಬಿಟ್ಟು ಅವರು ಆ ಒಂದು ಇದಕ್ಕೆ ಎಲ್ಲಿ ಹೋಗ್ತಾರೆ, ಒಂದು ವಿಷ್ಣು ದೇವಸ್ಥಾನ, ಯಾವ್ದೋ ಒಂದು ಹರಿದ್ವಾರಕ್ಕೆ ಹೋಗ್ತಾರೆ. ಅದು ಕೂಡ ಕೊಟ್ಟಿದ್ದಾರೆ. ಎಲ್ಲಿ ಹೋಗ್ತಾರೆ, ಕಾಣಿಕೂಜದಿಂದ ಹರಿದ್ವಾರಕ್ಕೆ ಹೋಗ್ತಾರೆ. ಹರಿದ್ವಾರದಲ್ಲಿ ಹೋಗಿ ಅಲ್ಲಿ ಮತ್ತೆ ಭಗವಂತನ ಧ್ಯಾನದಲ್ಲಿ ತೀವ್ರವಾಗಿ ಕೂತ್ಕೊಳ್ತಾರೆ. ಹೇಳ್ತಾರೆ ಅವರು ಮತ್ತೆ ಆ ಪರಿಶುದ್ಧರಾದ್ಮೇಲೆ ಅಜಾಮಿಳರು, ಆಗ ಇದೇ ವಿಷ್ಣುದೂತರು ಯಾರು ಬಂದು ಅವ್ರಿಗೆ ಇವರು ಯಮದೂತರಿಂದ ರಕ್ಷಣೆ ಕೊಟ್ಟಿರ್ತಾರೆ, ಅವ್ರು ಮತ್ತೆ ಅವರ ಮುಂದೆ ಪ್ರತ್ಯಕ್ಷರಾಗಿ ವೈಕುಂಠ ವಿಮಾನದಲ್ಲಿ ಅದನ್ನ ನೀವು ನೋಡ್ತೀರಾ. ಈಗ ನೋಡಿ, ಈ ಅಜಾಮಿಳನು ಈಗ ದಿವ್ಯ ದೇಹವನ್ನು ಪಡೆದಿದ್ದಾನೆ. ಇದೇ ವಿಷ್ಣುದೂತರು ಮತ್ತೆ ಬಂದು ಈ ವೈಕುಂಠ ವಿಮಾನದಲ್ಲಿ ಅವ್ರನ್ನ ಕರೆದುಕೊಂಡು ಹೋಗೋದು. ಇದನ್ನು ನಾವು ಭಾಗವತದ 6ನೇ ಸ್ಕಂದದಲ್ಲಿ ಕೇಳ್ತೇವೆ. ಅಜಾಮಿಳನ ವೃತ್ತಾಂತದಲ್ಲಿ ಹೇಗೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ನಾವು ಮಾಡೋದಲ್ಲಿ ನಮಗೆ ಪರಿಪೂರ್ಣತೆ ಪಡಿಬಹುದು. ಭಗವಂತನು ಅಷ್ಟು ಕರುಣಾಮಯಿ. ನಾವೀಗ ಶಕ್ತಿ ಇದೆ, ದೇಹದಲ್ಲಿ ಶಕ್ತಿ ಇದೆ, ನಮ್ಮ ಇನ್ನೊಂದು ಮನಸ್ಸು ಶಕ್ತಿ ಇದೆ. ಈಗಿರುವಾಗ ನಾವು ಭಕ್ತಿಯನ್ನು ಮಾಡಬೇಕು. ಸೊ ಇನ್ನು ಮತ್ತೆ ಇದು ದೇಹ ಒಂದು ಕುಸಿಯುವ ಸಮಯದಲ್ಲಿ ಅದನ್ನ ನಾವು ಮಾಡ್ಬೋದು ಅಂತ ಹೇಳಕ್ಕಾಗಲ್ಲ. ನಂತರ ಕೃಷ್ಣನು ಹೇಳೋದು, ಪರಮ ಪುರುಷನು ಎಲ್ಲವನ್ನೂ ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನೂ ಪಾಲಿಸುವವನು, ಎಲ್ಲ ಐಕ ಕಲ್ಪನೆಯನ್ನು ಮೀರಿದವನು, ಚಿಂತೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಿದೆ. ನೋಡಿ, ಕೃಷ್ಣ ಹೇಳೋದು ಒಬ್ಬ ಪುರುಷ. ಈ ಶ್ಲೋಕ ನೋಡಿ 9. ಯಾಕಂದ್ರೆ ಸ್ವಲ್ಪ ಜನ ದೇವರು ಅಂದ್ರೆ ಅದನ್ನ ನಿರಾಕಾರ. ಸೊ ಕೃಷ್ಣ ಮತ್ತೆ ಮತ್ತೆ ಅದನ್ನ ವಿಷಯವನ್ನು ಹೇಳೋದು, ಇದು ನಿರಾಕಾರ ಬ್ರಹ್ಮನ್ ಅಂತ ನೀವು ಇದು ಅದು ನನ್ನ ಒಂದು ನನ್ನ ಹಿನ್ನೆಲೆ ಆಗಿರುವ ಒಂದು ಬ್ರಹ್ಮಜ್ಯೋತಿ. ನಾನು ಅದರ ಹಿನ್ನೆಲೆ, ನಾನು ಅದರ ಹಿಂದೆ, ನಾನು ಅದರ ಸರ್ವಸ್ಯ ದಾತಾರಂ ಅಚಿಂತ್ಯ ಸ್ವರೂಪಂ ಆದಿತ್ಯ ವರ್ಣಂ ತಮಸ ಪರಸ್ತಾತ್ ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾನ್ ಅನುಸ್ಮರೇದ್ಯ. ಅವನು ಸೂರ್ಯನಂತೆ ಪ್ರಕಾಶಿಸುವನು ಮತ್ತು ದಿವ್ಯನಾಗಿಯೂ ಯಾಯಿಕ ಪ್ರಕೃತಿ ಅತೀತನಾಗಿರುವನು. ಸೊ ಈ ಬ್ರಹ್ಮ ಶಿವ ಅವರು ಕೂಡ ಸದಾ ಭಗವಂತನ ಧ್ಯಾನದಲ್ಲಿ ಕೂರ್ತಾರೆ. ನೋಡಿ, ಇಲ್ಲಿ ಬ್ರಹ್ಮದೇವರು ನಾವು ನೋಡೋದಿಲ್ಲಿ, ಮತ್ತೆ ಶಿವ ಅವರು ಕೂಡ ಕೃಷ್ಣನ ಧ್ಯಾನದಲ್ಲಿ ಕೂರ್ತಾರೆ. ಯಾವಾಗ ಸೊ ನಂತರ ಕೃಷ್ಣ ಹೇಳೋದು, ಹೀಗೆ ತನ್ನ ಧಾಮಕ್ಕೆ ತನ್ನನ್ನು ಸ್ಮರಿಸಿ ಅವನ ಧಾಮಕ್ಕೆ ಬಂದಲ್ಲಿ ಏನು ಅದರಲ್ಲಿ ವಿಶೇಷತೆ ಏನು? ಕೃಷ್ಣ ಧಾಮಕ್ಕೆ ಹೋಗೋದೇ ವಿಶೇಷತೆ ಏನು? ಅಲ್ಲಿ ಈ ನಾವು ಏನೋ ಸ್ಮರಣೆ ಮಾಡಿದ್ರೆ ಆ ತರ ಜನ್ಮಗಳು ಸಿಗ್ತವೆ. ಅದೇ ಕೃಷ್ಣ ಸ್ಮರಣೆ ಮಾಡಿದ್ರೆ ಏನ್ ಸಾಧಿಸ್ತೀವಿ ಅಂದ್ರೆ ಕೃಷ್ಣ ಹೇಳೋದು, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಾಂಗತಃ. ನನ್ನನ್ನು ನನ್ನ ಲೋಕಕ್ಕೆ ಬಂದ ಮೇಲೆ, ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ನೋಡಿ, ಕೃಷ್ಣನು ಈ ಪ್ರಪಂಚದ ಸೃಷ್ಟಿಕರ್ತ, ಅವನು ಇದನ್ನು ಹೇಳೋದು ದುಃಖಾಲಯ ಅಂತ. ಸೊ ನಾವು ಹೇಗೆ ಇದನ್ನ ಸುಖಾಲಯ ಮಾಡುವುದು? ಇದೊಂದು ನಾವು ಯೋಚನೆ ಮಾಡ್ಬೇಕಾದ ವಿಷಯ. ಇದು ದುಃಖಾಲಯ ಅಂದ್ರೆ ಕಷ್ಟಗಳ ಆಗರ, ಕಷ್ಟಗಳು ಬರ್ತವೆ ಇಲ್ಲಿ. ಹೇಗೆ ನೀವು ಔಷಧಾಲಯ ಅಂದ್ರೆ ಅಲ್ಲಿ ಔಷಧಿ ಸಿಗುತ್ತೆ ನಿಮಗೆ, ವಿದ್ಯಾಲಯ ಅಂದ್ರೆ ನಿಮ್ಗೆ ವಿದ್ಯೆ ಸಿಗುತ್ತೆ, ಇನ್ನೊಂದು ಎಲ್ಲ ಆಲಯ ಅಂದ್ರೆ ಅದರ ಮನೆ ಅಂತ. ದುಃಖಾಲಯ ಅಂದ್ರೆ ನಿಮ್ಗೆ ದುಃಖನೇ ಸಿಗೋದಿಲ್ಲ. ಸೊ ನಮಗೆ ಈ ಪ್ರಪಂಚದಲ್ಲಿ ಸುಖ ಇಲ್ಲ ನಮ್ಗೆ, ನಾವ್ ಇದನ್ನು ಅರ್ಥ ಮಾಡ್ಕೋಬೇಕಿದೆ. ಇದು ದುಃಖಾಲಯ. ಇದು ಎಷ್ಟರ ನೋಡಿ, ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಒಬ್ಬ ಜೈಲನ್ನ ಪಾರಾಗಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಭಕ್ತಿ ಮಾರ್ಗದಲ್ಲಿ ಅಂದ್ರೆ ಇದು ತೋರಿಸೋದು ಹಾಗೆ ಬಾಗಿಲು ತೆಗೆದು ಹೋಗ್ಬಿಡುವುದು ಎಷ್ಟು ಸುಲಭವಾಗಿ. ಹೀಗೆ ನಾವು ಪ್ರಯತ್ನದಿಂದ ಇದರ ಹೊರಗೆ ಬರ್ಲಿಕ್ಕೆ ಆಗಲ್ಲ, ಈ ದುಃಖಾಲಿಂದ ಹೊರಗೆ ಬರ್ಲಿಕ್ಕೆ ಆಗಲ್ಲ. ಇದಕ್ಕೆ ಭಕ್ತಿಯ ಮಾರ್ಗದಿಂದ ನಾವು ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗೋದು. ಮತ್ತೆ ಕೃಷ್ಣ ಹೇಳೋದು, ಈ ಬ್ರಹ್ಮಾಂಡದಲ್ಲಿ ನಾವು ಎಲ್ಲಿ ಹೋದ್ರು ಕೂಡ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ನೋಡಿ, ಬ್ರಹ್ಮಲೋಕ ಅನ್ನೋದು ನಮ್ಮ ಈ ಲೋಕದಲ್ಲಿ 14 ಲೋಕಗಳಲ್ಲಿ ಉನ್ನತವಾದ ಲೋಕ.
ಅಲ್ಲಿ ಬ್ರಹ್ಮದೇವರು ಇದ್ದಾರೆ. ಸೊ ಕೃಷ್ಣ ಹೇಳೋದು ಅಲ್ಲಿಂದ ಕೆಳಗಿನ ಲೋಕಗಳು ಅತಲ ವಿತಲ ತಲಾತಲ ರಸಾತಲ ಪಾತಾಳ ಅಲ್ಲಿ ತನಕನೂ ಎಲ್ಲವೂ ಕೂಡ ಕಷ್ಟಗಳ ನಿವಾಸವೇ, ಎಲ್ಲೂ ಕೂಡ ಒಂದು ಶಾಂತಿ ಇಲ್ಲ. ದೇವತಾ ಲೋಕಗಳಲ್ಲೂ ಕೂಡ ಅಲ್ಲೂ ಕೂಡ ಒಮ್ಮೊಮ್ಮೆ ದೈವಾಸುರರ ಮಧ್ಯೆ ಒಂದು ಯುದ್ಧ ಆಗತ್ತೆ. ಸ್ಟಾರ್ ವಾರ್ಸ್ ಅಂತ ಹೇಳ್ತೇವೆ, ಅವ್ರ ಮಧ್ಯೆ ಆಗತ್ತೆ ದೇವತೆಗಳು ಅಸುರರು. ನಮ್ಮ ಭೂಲೋಕದಲ್ಲೂ ನಾವು ನೋಡ್ತಾನೆ ಇರ್ತೇವೆ. ಎಷ್ಟೋ ಇವಾಗ ಕೊರೋನಾ ಬಂದಿದೆ, ಈಗ ಕಷ್ಟನೇ ಇಲ್ಲಿ. ಮತ್ತೆ ನರಕದಲ್ಲಿ ಅಲ್ಲಿ ನೋಡಿ, ನರಕದಲ್ಲಿ ಯಾವ ರೀತಿ 28 ತರ ನರಕ ಲೋಕಗಳು ಅಂತ ಹೇಳ್ತೀವಿ. ಭಾಗವತ 5ನೇ ಸ್ಕಂದದಲ್ಲಿ ನಾವು ಓದ್ಬೋದು. ನಾವೀಗ ನಂಬದೇ ಇರ್ಬೋದು, ಇಲ್ಲ ಯಾರು ನಂಬ್ತಾರೆ ನರಕ ಲೋಕ ಎಲ್ಲಿದೆ, ನಮಗ್ ಕಾಣೋದಿಲ್ಲ, ನಮಗೆ ಟೆಲಿಸ್ಕೋಪ್ ಅಲ್ಲಿ ಕಾಣೋದಿಲ್ಲ, ಮೈಕ್ರೋಸ್ಕೋಪ್ ಅಲ್ಲಿ ಕಾಣೋದಿಲ್ಲ, ನಮಗೆ ಕಾಣದೇ ಇರೋದು ಎಷ್ಟೋ ಇದೆ ನಮಗೆ. ಯಾರೋ ನೀನು ಹೇಳ್ತಾ ಇಲ್ಲ, ಡಾರ್ಕ್ ಮ್ಯಾಟರ್ 95% ಡಾರ್ಕ್ ಮ್ಯಾಟರ್, ನಮ್ಗೇನು ಕಾಣೋದೇ ಇಲ್ಲ ನಮಗೆ. ಸೊ ನಂತರ ಮತ್ತೆ ಈ ಒಂದು ಲೆಕ್ಕಾಚಾರ ಕೃಷ್ಣ ಹೇಳೋದು ಹೇಗೆ, ನಾವು 4ನೇ ಅಧ್ಯಾಯದ ಒಂದು ಲೆಕ್ಕಾಚಾರ ನೋಡಿದ್ವಿ. ಬ್ರಹ್ಮನ ದಿವಸ, ಯಾಕಂದ್ರೆ ಬ್ರಹ್ಮನ ಜೀವಾವಧಿ ತುಂಬಾ ದೊಡ್ಡದು. ಅದನ್ನು ಈ ಒಂದು ಭಾಗದಲ್ಲಿ ಕೃಷ್ಣನು ಹೇಳ್ತಾನೆ. ಸಹಸ್ರ ಯುಗ ಪರ್ಯಂತಂ ಆಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗಂ ಸಹಸ್ರಾಂತಂ ತೇಹೋ ರಾತ್ರವಿದೋ ಜನ. ಮನುಷ್ಯರ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿವಸ, ಅವನ ರಾತ್ರಿಗೂ ಇಷ್ಟೇ ಅವಧಿ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಆನಂತರ ರಾತ್ರಿಯಾದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿಯಾದಾಗ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ಅಂದ್ರೆ ಹೇಳ್ತಾರೆ, ಬ್ರಹ್ಮದೇವರು ಎಚ್ಚರ ಇದ್ದಾಗ ಈ ಎಲ್ಲ ಲೋಕಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕಾಗುತ್ತೆ. ಅವರು ವಿಶ್ರಾಂತಿ ಪಡಿಬೇಕು ಅನ್ನುವಾಗ ಯಾರು ಇದನ್ನ ಮ್ಯಾನೇಜ್ ಮಾಡೋರಿಲ್ಲ, ಆಗ ಎಲ್ಲ ನಾಶ ಆಗುತ್ತೆ. ಮತ್ತೆ ಮರು ದಿವಸ ಬ್ರಹ್ಮದೇವರು ಅವ್ರ ಎಚ್ಚರಿಕೆಯಾಗಿ ಎದ್ದ ಮೇಲೆ ತಿರ್ಗಾ ಎಲ್ಲ ಸೃಷ್ಟಿ ಮಾಡ್ತಾರೆ. ಸೊ ಹೀಗೆ ಬ್ರಹ್ಮದೇವರು ಪ್ರತಿ ದಿವಸ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ, ಪ್ರತಿ ದಿವಸ. ಮತ್ತೆ ಪ್ರತಿ ದಿವಸನೂ ಕೂಡ ಅವರ ಒಂದು ದಿವಸದಲ್ಲಿ 14 ಮನುಗಳು ಬರ್ತಾರೆ ಅಂತ ಕೇಳಿದ್ವಿ. ಒಂದೊಂದು ಮನ್ವಂತರ ಆಗೋ ಸಮಯದಲ್ಲೂ ಕೂಡ ಒಂದು ಅಲ್ಪ ಪ್ರಳಯ ಆಗುತ್ತೆ, ಪಾರ್ಷಿಯಲ್ ಅನಿಲೇಷನ್. ಎಲ್ಲ 14 ಲೋಕಗಳಾಗೋದಿಲ್ಲ, 7 ಒಂದು ಸ್ವರ್ಗಲೋಕದ ತನಕ ಪ್ರಳಯ ಆಗತ್ತೆ ಅಂತ ಹೇಳ್ತಾರೆ. ಆ ಮೇಲೆ ಇರೋ ಜೀವಿಗಳು ಅವರು ಉನ್ನತ ಲೋಕಗಳಿಗೆ ಹೋಗ್ಬಿಡ್ತಾರೆ. ಜನಲೋಕ, ತಪೋಲೋಕ ಅದೆಲ್ಲ ಹಾಗೇ ಇರುತ್ತೆ. ಇಲ್ಲಿ ಕೆಳಗಿನ ಮಹರ್ಲೋಕ ಜೀವಿಗಳು ಅಲ್ಲಿಗೆ ಹೋಗ್ಬಿಡ್ತಾರೆ ಅಂತ. ಸೊ ಈ ತರ ಅಲ್ಪ ಪ್ರಳಯ ಒಂದಾಗುತ್ತೆ, ಮತ್ತೆ ಮಹಾಪ್ರಳಯ ಅನ್ನೋದು ಒಂದಾಗುತ್ತೆ. ಆದ್ರೆ ಇದು ಪ್ರತಿ ಬ್ರಹ್ಮನ ದಿವಸದಲ್ಲಿ ಆಗುವಂಥದ್ದು. ಮತ್ತೆ ಬ್ರಹ್ಮನ ಅಂತ್ಯದಲ್ಲಿ ಎಲ್ಲ ಅತಿ ದೊಡ್ಡ ಮಹಾಪ್ರಳಯ ಅದು ಇನ್ನೊಂದು. 21ನೇ ಶ್ಲೋಕ ಕೃಷ್ಣ ಇಲ್ಲಿ ಹೇಳೋದು, ಪರಸ್ತಸ್ಮಾತ್ ಭಾವೋ ಅನ್ಯೋ ವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ನೋಡಿ, ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕೂಡ ನಾಶವಾಗುತ್ತೆ. ಬ್ರಹ್ಮನ ಸಮಯದಲ್ಲಿ ನಾವು ಪ್ರಳಯವನ್ನು ನೋಡ್ತೇವೆ, ಎಷ್ಟು ಸಲ ಪ್ರಳಯ ಆಗುತ್ತೆ. ಅವನ ದಿವಸದಲ್ಲಾಗುತ್ತೆ, ಅವನ ಹಗಲಿನಲ್ಲೂ ಎಷ್ಟೋ ಬಾರಿ ಅಲ್ಪ ಪ್ರಳಯಗಳಾಗ್ತವೆ, ಮತ್ತೆ ಅವನ ಜೀವಾವಧಿಯಲ್ಲಿ ಸಂಪೂರ್ಣ ಪ್ರಳಯವೇ ಆಗುತ್ತೆ. ಆದರೆ ಇನ್ನೊಂದು ಪ್ರಕೃತಿ ಇದೆ, ಕೃಷ್ಣ ಹೇಳೋದು ಪರಸ್ತಸ್ಮಾತ್ ಭಾವೋ ಅನ್ಯೋ. ಭಾವೋ ಅನ್ಯ ನಮಗೆ ಕಾಣೋದಕ್ಕಿಂತ, ಕಾಣದೇ ಇರೋಕ್ಕಿಂತ ಈಚೆ, ಅದು ನಿತ್ಯವಾದದ್ದು. ಮತ್ತು ನೋಡಿ, ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ಅವ್ಯಕ್ತ ಮತ್ತು ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಯಹಸ ಸರ್ವೇಷು ಭೂತೇಶು ನಶ್ಯತ್ಸು ನಾ ವಿನಶ್ಯತಿ. ನೋಡಿ, ಭಗವಂತನ ಪರಂಧಾಮ, ಅವನ ವೈಕುಂಠಧಾಮ, ಅವನ ಗೋಲೋಕಧಾಮದ ಇದು ಅಸ್ತಿತ್ವ, ಇದು ಆ ಸ್ಥಿತಿಗತಿ. ಸೊ ಇದರ ಇಲ್ಲಿ ಚಾರ್ಟ್ ಕೊಟ್ಟಿದ್ದಾರೆ, ಇದು ಗೋಲೋಕ ಚಾರ್ಟ್ ಅಂತ ಹೇಳ್ತೇವೆ. ಇದು ಹೇಗೆ, ಕೆಳಗಿರೋದು ನಾವಿರೋದು ದೇವಿಧಾಮ, ಅದರ ಮೇಲೆ ಮಹೇಶಧಾಮ, ಅದರ ಮೇಲೆ ಹರಿಧಾಮ, ಅದರ ಮೇಲೆ ಗೋಲೋಕಧಾಮ. ಗೋಲೋಕ ನಾಮ್ನಿ ನಿಜಧಾಮ್ನಿ ತಲೇಚ ತಸ್ಯ ದೇವಿ ಮಹೇಶ ಹರಿಧಾಮಸು ತೇಷು ತೇಷು. ಸೊ ಬ್ರಹ್ಮ ಸಮಿತಿಯಲ್ಲಿ ಬ್ರಹ್ಮದೇವರು ಪ್ರಾರ್ಥಿಸೋದು, ಎಲ್ಲದಕ್ಕಿಂತ ಮೇಲೆ ಕೆಳಗೆ ನಾವಿರೋ ದೈವಿಧಾಮ. ದೇವಿಧಾಮ ಅಂದ್ರೆ ಈ ಅತಲ ವಿತಲ ತಲಾತಲ ರಸಾತಲ ಭೂರ್ ಭುವಸ್ವ ಎಲ್ಲ ಲೋಕಗಳು, ಬ್ರಹ್ಮಾಂಡ, ಈ ತರ ಅನಂತ ಕೋಟಿ ಬ್ರಹ್ಮಾಂಡಗಳಿವೆ. ಅದೆಲ್ಲವೂ ದೇವಿಧಾಮ. ದೇವಿ ಇದ್ದಾರೆ, ಮಾಯಾದೇವಿ, ಪಾರ್ವತಿ, ದುರ್ಗೆ, ಇವರದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಈಚೆ ಮೇಲಿರೋದು ಮಹೇಶಧಾಮ. ಮಹೇಶಧಾಮ ಅಲ್ಲಿ ಸದಾಶಿವಲೋಕ ಅಂತ ಹೇಳ್ತಾರೆ. ಸದಾಶಿವಲೋಕ ಇಲ್ಲಿ ಅಲ್ಲಿ ದೊಡ್ಡದಾಗಿ ತೋರಿಸ್ತಾ ಇಲ್ಲ, ಚಿಕ್ಕದಾಗಿದೆ. ಇದನ್ನ ನೀವ್ಯಾರು ಡೀಟೇಲ್ ಆಗಿ ನೋಡ್ಬೇಕು. ಮಹೇಶಧಾಮ ಅಂತ. ಮಹೇಶಧಾಮ ಇನ್ನೊಂದು ಹೇಳೋದು, ಈ ನಿರಾಕಾರವಾದಿಗಳು, ಯಾರು ದೇವರಿಗೆ ರೂಪ ಇಲ್ಲ, ಅವ್ರ ಗುಣ ಇಲ್ಲ ಅಂತ ಅವರು ಆ ಭಗವಂತನ ಪ್ರಭೆಯಲ್ಲಿ ಒಂದಾಗಕ್ಕೆ ಇಚ್ಛಿಸ್ತಾರೆ, ಅವ್ರಿಗೆ ಇದನ್ನು ಪ್ರಾಪ್ತಿಯಾಗುತ್ತೆ. ಅದನ್ನು ಮಹೇಶಧಾಮ ಅಂತ ಕೂಡ ಒಮ್ಮೆ ಹೇಳೋದಿದೆ. ಆದರೂ ಅವ್ರದ್ದು ಒಂದು ಲೋಕ ಇದೆ, ಸದಾಶಿವ ಲೋಕ ಅಂತ. ಅದರ ಈಚೆ
ವೈಕುಂಠ ಲೋಕಗಳು, ಅದರ ಈಚೆ ಗೋಲೋಕ. ಈ ಗೋಲೋಕ ಅನ್ನೋದು ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತ. ಕೃಷ್ಣನಿಗೆ ಹೇಳೋದು ಗೋಲೋಕದಲ್ಲಿ ಸದಾ ನಿಲ್ಲಿಸ್ತಾನೆ ಯಾರು? ಅಖಿಲಾತ್ಮ, ಎಲ್ಲ ಹೃದಯದಲ್ಲಿ ಇರೋ ಪರಮಾತ್ಮನು ಅವನ ಮೂಲ ಅಸ್ತಿತ್ವದಲ್ಲಿ ಗೋಲೋಕದಲ್ಲಿ ಇದ್ದಾನೆ ಅಂತ. ಇದು ಗೋಲೋಕ ಚಾರ್ಟ್ ಅಂತ ಇದೆ, ನೀವು ನೆಟ್ಟಲ್ಲಿ ಇದನ್ನು ಕೂಡ ಡೌನ್ಲೋಡ್ ಮಾಡ್ಬೋದು. ನೀವು ಇದನ್ನ ನೋಡಿ, ಇದರ ಎಕ್ಸ್ಪ್ಲನೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಈಗ ನಮ್ಮ ಮುಖ್ಯ ಕೇಂದ್ರ ಮಾಯಾಪುರದಲ್ಲಿ ಬರ್ತಾ ಇರೋದು ಕೂಡ ಇದರಲ್ಲಿ ಮುಖ್ಯ ವಿಷಯ ಈ ಪ್ಲಾನೆಟೇರಿಯಂನ ಇದರ ಆಧಾರಿತವಾಗಿ ತೋರಿಸ್ಕೊಡೋದು. ಹೇಗೆ ಇಲ್ಲ ಎಷ್ಟು ಲೋಕಗಳಿದೆ, ಎಷ್ಟೆಷ್ಟು ದೂರದಲ್ಲಿದೆ, ಎಂತೆಂಥ ವ್ಯಕ್ತಿಗಳಿದ್ದಾರಲ್ಲಿ, ಮತ್ತೆ ಹೇಗೆ ಈ ಸೃಷ್ಟಿ ಅನ್ನೋದು ಆಯ್ತು. ಇದು ಮಹಾವಿಷ್ಣುವಿನ ಬೃಹತ್ ರೂಪದಿಂದ ಬಂದು ಅವನ ಕಾಲಶಕ್ತಿ, ಮಹತ್ತತ್ವ, ಇದೆಲ್ಲ ವಿವರಣೆ ಏನಿದೆ ಅದೆಲ್ಲವೂ ಕೂಡ ಅವರು ಒಂದು ದೊಡ್ಡ ಶ್ಯಾಂಡೆಲಿಯರ್ ಅದರಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಎಷ್ಟೋ ಚಿತ್ರಗಳನ್ನ ಇದು ಪ್ರದರ್ಶನ ಮೂಲಕ ಇದನ್ನು ತೋರಿಸೋದು, ಇದು ಒಂದು ಪ್ರಯತ್ನ ನಡೆದಿದೆ ಇದರ ವಿಷಯವಾಗಿ. ಸೊ ಈ ನಿತ್ಯ ಧಾಮದಲ್ಲಿ ಕೃಷ್ಣನು ತನ್ನ ಆತ್ಮೀಯ ಭಕ್ತರೊಟ್ಟಿಗೆ ಒಂದು ನಿತ್ಯ ಲೀಲೆಯಲ್ಲಿ ತೊಡಗಿದ್ದಾನೆ. ಮತ್ತೆ ಇವರು ಹೇಳ್ತಾರೆ, ಯಾರು ಮುಕುಂದಮಾಲ ಸ್ತೋತ್ರದಲ್ಲಿ ಕುಲಶೇಖರ ಆಳ್ವಾರ್ ಅವರು ತುಂಬಾ ದೊಡ್ಡ ಆಚಾರ್ಯರು, ಈ ಶ್ರೀ ಪರಂಪರೆ ರಾಮಾನುಚಾರ್ಯ ಪರಂಪರೆಯಲ್ಲಿ ಬರೋರು. ಅವ್ರು ಹೇಳೋದು, ಕೃಷ್ಣನೇ ನಾನು ಈಗ ಆರೋಗ್ಯವಾಗಿದ್ದೇನೆ, ಈ ಆರೋಗ್ಯವಾಗಿರೋದ್ರಿಂದ ನಾನು ನಿನ್ನ ನಾಮವನ್ನು, ನಿನ್ನ ಒಂದು ಸ್ಮರಣೆಯಲ್ಲಿ ಒಂದು ದೃಢವಾಗಿದ್ದೇನೆ. ಸೊ ನನಗೆ ಈಗಿರುವಾಗ ಈಗಲೇ ನನಗೆ ಸಾವನ್ನು ಕೊಡು. ಯಾಕೆ ಅಂದ್ರೆ ನನಗೆ ಸಾವು ಅನ್ನೋ ಕ್ಷಣ ಬಂದಾಗ ಅವನಿಗೆ ಒಂದು ಮುಪ್ಪಿನಲ್ಲಿ ನನಗೆ ಕಫ, ವಾತ, ಪಿತ್ತ ನನ್ನ ಕಂಠದಲ್ಲಿ ನನಗೆ ಅಷ್ಟು ಕಷ್ಟ ಆಗುತ್ತೆ, ದೇಹದ ಇದಾಗುತ್ತೆ, ಒಂದು ಒತ್ತಡದಲ್ಲಿ ನಿಮ್ಮ ಸ್ಮರಣೆ ಬರೋದಿಲ್ಲ ನನಗೆ. ನೋಡಿ, ಕೃಷ್ಣ ತ್ವದೀಯ ಪದ ಪಂಕಜ ಪಂಜರ ಅಂತ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೈ ಕಂಠಾವರೋಧನ ವಿಧೋ ಸ್ಮರಣಂ ಕುತಸ್ತೆ. ಸೊ ಕೇಳ್ತಾರೆ, ಆ ಒಂದು ಕಷ್ಟಕರ ಸಂಗತಿಯಲ್ಲಿ ನಿನ್ನ ಸ್ಮರಣೆ ಹೇಗೆ ಸಾಧ್ಯ ಆಗುತ್ತೆ ಕೃಷ್ಣ, ನನಗೀಗಲೇ ನನಗೆ ಮೃತ್ಯು ಕೊಡು ಅಂತ ಅವರು ಒಂದು ಕೇಳೋ ಒಂದು ಇದು ಶುದ್ಧ ಭಕ್ತರು ನಾವು ಈ ತರ ಕೇಳಲಿಕ್ಕೆ ಆಗಲ್ಲ. ನಾವು ಇನ್ನ ರೆಡಿ ಇಲ್ಲ. ನಾವೀಗ ದೇಹ ತ್ಯಾಗ ಮಾಡಿದ್ರೆ ನಾವು ಮಾಡಿದ ಚಟುವಟಿಕೆಗಳು ಅದರ ಸ್ಮರಣೆಯಲ್ಲಿದ್ದು ಮತ್ತೆ ಏನ್ ಜನ್ಮ ಸಿಗಿದೆ ನಮಗೆ ಗೊತ್ತಿಲ್ಲ. ಸೊ ನಮಗೆ ಬೇಕು, ಸಮಯ ಬೇಕು, ಇನ್ನು ನಮಗೆ ಅಭ್ಯಾಸ ಮಾಡ್ಲಿಕ್ಕೆ ಸಮಯ ಬೇಕು. ಇವರ ರೀತಿ ಶುದ್ಧ ಭಕ್ತರ ರೀತಿ ನಾವು ಯಾವಾಗ ಮರಣ ಬರ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋಲ್ಲ. ಸೊ ಕೊನೆಗೆ ಈ ಅಧ್ಯಾಯದ ಮುಗಿಸುತ್ತಾ ಕೃಷ್ಣನೇ ಹೇಳೋದು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಂ ಇದಂ ವಿದಿತ್ವ ಯೋಗಿ ಪರಂ ಸ್ಥಾನಂ ಉಪೈತಿ ಚಾದ್ಯಂ. ಕೃಷ್ಣ ಹೇಳೋದು, ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, 28ನೇ ಶ್ಲೋಕ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನೂ ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ನೋಡಿ ನಾವು ಮುಂದಿನ ಸ್ವಲ್ಪ ಜನ ಕೇಳ್ತಾ ಇದ್ರು, ಈಗ ನಾವು ಅಷ್ಟಾಂಗ ಯೋಗ ಮಾಡಬೇಕು, ಅದರಿಂದ ನಮಗೆ ಒಂದು ದೇಹದ ಆರೋಗ್ಯ ಬಲ ಸಿಗುತ್ತೆ, ನಮಗೆ ಮನಃಶಾಂತಿ ಸ್ವಲ್ಪ ಇದಾಗುತ್ತೆ. ಸೊ ಕೃಷ್ಣ ಹೇಳೋದು, ನೀವು ಭಕ್ತಿಯನ್ನು ಒಂದು ಮಾಡಿ ಅದೆಲ್ಲವೂ ನಿಮ್ಗೆ ಸಿಗುತ್ತೆ. ನೋಡಿ, ಇಲ್ಲಿ ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ಬೇರೆ ಯಾವ ಮಾರ್ಗಗಳು, ವೇದ ಅಧ್ಯಯನ, ಜ್ಞಾನ ಮಾರ್ಗ, ಯಜ್ಞಗಳ ಆಚರಣೆ, ಯಜ್ಞದ ಹೋಮಗಳ ಆಚರಣೆ, ಮತ್ತೆ ಧ್ಯಾನ ಮಾಡುವುದು, ತಾತ್ವಿಕ ಕರ್ಮಯೋಗ, ಕರ್ಮ ಯಜ್ಞ ಮಾಡುವುದು, ಕರ್ಮಫಲ ತ್ಯಾಗ ಮಾಡುವುದು. ಸೊ ಹೇಳೋದು, ಈ ಭಕ್ತಿ ಒಂದು ಚಟುವಟಿಕೆ ಮಾಡಿದ್ರೆ ಎಲ್ಲವೂ ವೇದಗಳು, ಯಜ್ಞಗಳು, ತಪಸ್ಸುಗಳು, ದಾನಗಳು, ಮತ್ತೆ ಏನೇನ್ ನಿಮ್ಗೆ ಅದರಿಂದ ಸಿಗೋ ಒಂದು ಪುಣ್ಯ ಫಲ ಸಿಗುತ್ತೆ, ಕೃಷ್ಣ ಹೇಳ್ತಾನೆ ಅದೆಲ್ಲವೂ ಸಿಗುತ್ತೆ ನಿಮ್ಗೆ. ಅಷ್ಟೇ ಅಲ್ಲದೆ ಯೋಗಿ ಪರಂ ಸ್ಥಾನ ಉಪೈತ್ಯಾದ್ಯಂ, ಕೊನೆಗೆ ಅಂತಿಮವಾಗಿ ನನ್ನ ಶಾಶ್ವತ ನಿವಾಸಕ್ಕೆ ಬರ್ತಾರೆ. ನೋಡಿ, ಹೀಗಿರುವಾಗ ಭಕ್ತಿಯ ಪಥ ಅನ್ನೋದು ಇದು ಸರ್ವೋನ್ನತ ಪಥ. ಭಕ್ತಿ ಯೋಗಿ ಸರ್ವೋನ್ನತ ಯೋಗಿ. ಆದ್ರೆ ಈ ಭಕ್ತಿ ಪ್ರಕ್ರಿಯೆ ಕೂಡ ಇದನ್ನು ತಗೊಳ್ಳೋದು, ಇದು ನಾವು ಸ್ವೀಕರಿಸ್ಬೇಕು. ಯಾಕಂದ್ರೆ ಭಗವಂತನಿಗೆ ಇದು ಅತಿ ಸಂತೋಷ ಕೊಡುವ ಒಂದು ಕ್ರಿಯೆ ಇದು, ಭಕ್ತಿ ಕಾರ್ಯ. ಅವನ ನಾಮವನ್ನು ಹೇಳೋದು, ಅವನ ವಿಚಾರವನ್ನು ಕೇಳೋದು, ಅವನ ಮೂರ್ತಿ ಪೂಜೆ ಮಾಡುವುದು, ವಿಧದ ನವವಿಧ ಭಕ್ತಿ, ಇದನ್ನು ಮಾಡೋದು ಭಗವಂತನಿಗೆ ಎಷ್ಟು ಸಂತೋಷ ಕೊಡುತ್ತೆ ಅಂದ್ರೆ ಕೃಷ್ಣ ಹೇಳ್ತಾನೆ, ಬೇರೆ ಬೇರೆ ನೀವು ಮಾರ್ಗಗಳನ್ನು ಅನುಸರಿಸೋದು ಎಲ್ಲವನ್ನು ನಾನು ಅನುಗ್ರಹಿಸ್ತೇನೆ, ಮತ್ತೆ ನೀವೇನೋ ಒಂದು ನಷ್ಟವನ್ನು ಪಡೆಯೋದ್ರಿ, ಏನೋ ಒಂದು ಲಾಸ್ ಇಲ್ಲ ನಿಮ್ಗೆ, ಮತ್ತೆ ಕೊನೆಗೆ ಪರಮೋನ್ನತ ಪಡಿತೀರಾ. ಸೊ ನಾವು ಭಕ್ತಿಯನ್ನು ಅಷ್ಟು ಭಗವಂತನ ಹೇಳಲು ನೇರವಾದ ಪದ್ಧತಿಯನ್ನು ಅನುಸರಿಸ್ಬೇಕು. ಮಹಾಜನ ಏನಗತಾಸ ಪಂಥ, ಮಹಾಜನರು, ಶುದ್ಧ ಭಕ್ತರು, ಅವರು ಮೆಟ್ಟಿದ ಇದರಲ್ಲಿ ಹೆಜ್ಜೆಗಳಲ್ಲಿ ನಾವು ಹೋಗ್ಬೇಕು. ಅದು ತುಂಬಾ ಮುಖ್ಯವಾದದ್ದು. ಸೊ ಇವತ್ತಿನ ಪ್ರೆಸೆಂಟೇಷನ್ ಆಯ್ತು.
ಇದು ಬ್ರೀಫ್ ಕೊನೆಯ ಸಮರಿ. 1ರಿಂದ 4ನೇ ಶ್ಲೋಕ ಅರ್ಜುನನ ಪ್ರಶ್ನೆಗಳಿಗೆ ಕೃಷ್ಣನ ಉತ್ತರ. 8 ಪ್ರಶ್ನೆಗಳಿತ್ತು, ಅದರ ಉತ್ತರ. ಮತ್ತೆ 5ರಿಂದ 8ರಲ್ಲಿ ಕೃಷ್ಣ ಹೇಳಿದ್ದು ಎಲ್ಲ ಕಾಲದಲ್ಲಿ ತನ್ನನ್ನೇ ಸ್ಮರಿಸಬೇಕು ಅಂತ. ಮತ್ತೆ 9ರಿಂದ 13 ಈ ತರ ಬ್ರಹ್ಮವಾದಿಗಳು ಕೂಡ ಓಂ ಅಂತ ಭಗವಂತನ ಸ್ಮರಣೆ ಸರಿಸ್ತಾರೆ ಅಂತ ಹೇಳೋದು. ಓಂ ಅವನ ಅವ್ಯಕ್ತ ಸೂಚನೆ, ಅವನ ಅವ್ಯಕ್ತ ಪ್ರತೀಕ. ಮತ್ತೆ 14ರಿಂದ 16ರಲ್ಲಿ ಹೇಗೆ ಈ ಪ್ರಪಂಚವು ದುಃಖಾಲಯ ಅಂತ ಹೇಳೋದು ನಾವು ನೋಡ್ತೇವೆ. ಮತ್ತೆ 17ರಿಂದ 22 ದಿವ್ಯ ಲೋಕ, ಭಗವಂತನ ಸ್ವಧಾಮ ಇದೆ, ವೈಕುಂಠ ಲೋಕ ಇದೆ. ಮತ್ತೆ 23ರಿಂದ 28ರಲ್ಲಿ ಶುದ್ಧ ಭಕ್ತಿಯಿಂದಲೇ ಅದನ್ನು ಸಾಧಿಸಕ್ಕೆ ಆಗತ್ತೆ ಅಂತ. ಆಕ್ಚುಲಿ ಇದರಲ್ಲಿ ಕೆಲವು ಶ್ಲೋಕಗಳು ಬರ್ತವೆ. ಕೃಷ್ಣ ಹೇಳೋದು ಅರ್ಜುನನಿಗೆ, ರಾತ್ರಿ ಹೊತ್ತು ಈ ಒಂದು ದಕ್ಷಿಣಾಯನದಲ್ಲಿ, ಉತ್ತರಾಯಣದಲ್ಲಿ ಈ ಸಮಯ ಸೂಕ್ತವಾಗಿ ದೇಹವನ್ನು ಬಿಡೋದ್ರಿಂದ ನೀವು ಎಲ್ಲೆಲ್ಲಿ ಹೋಗ್ತೀರಾ ಅಂತ ಆ ಒಂದು ವಿವರಣೆ ಇದೆ. ಇಲ್ಲಿ ಪ್ರೆಸೆಂಟೇಶನ್ ಪಿಪಿಟಿ ಕೊಡ್ಲಿಲ್ಲ ಅವರು, ಆದ್ರೆ ಈ ವಿವರಣೆ ಇದೆ, ಈ ಲೆಕ್ಕಾಚಾರ ಇದೆ. ಹಾಗೆಯೇ ಹೇಳ್ತಾರೆ, ಭೀಷ್ಮ ಪಿತಾಮಹರು ಆ ಸಮಯಕ್ಕಾದದ್ದು ಅವರು. ಆಕ್ಚುಲಿ ಅವರು ದಿವ್ಯ ಪುರುಷರು, ಅವರೇನು ಇದರ ಲೆಕ್ಕಾಚಾರ ಮಾಡೋ ಅಗತ್ಯ ಇಲ್ಲ. ಅವ್ರು ಯಾವಾಗಲೂ ಕೂಡ ದೇಹತ್ಯಾಗ ಮಾಡಿದ್ರು ಭಗವಂತನ ಸ್ಮರಣೆ ಮಾಡಿ ಹೋಗ್ಬೋದು. ಆದ್ರೆ ವೇದಗಳಿದೆ, ಈ ರೀತಿ ಈ ಸಮಯದಲ್ಲಿ ನೀವು ದೇಹತ್ಯಾಗ ಮಾಡಿದ್ರೆ ಈ ಲೋಕಕ್ಕೆ ಹೋಗ್ತೀರಾ ಅಂತ. ಸೊ ಈ ಭೀಷ್ಮ ಪಿತಾಮಹರು ಗೊತ್ತು ಈ ಉತ್ತರಾಯಣ ಇದೆಲ್ಲ. ಆದ್ರೂ ಇರೋ ಒಂದು ಇದರಲ್ಲಿ ಅವ್ರ ಇಚ್ಛಾ ಮೃತ್ಯು ಕೂಡ ಇತ್ತು. ಅವ್ರು ಅದಕ್ಕೆ ಕಾದು ಉತ್ತರಾಯಣ ಶುರು ಆಗ್ತಲ್ಲ ಅವ್ರ ದೇಹತ್ಯಾಗ. ಆದರೆ ಭಕ್ತರಾದವರು ಈ ತರ ಲೆಕ್ಕಾಚಾರಕ್ಕೆ ಹೋಗೋದಿಲ್ಲ. ಅವರು ಈ ಜ್ಯೋತಿಷ್ಯ ಪ್ರಕಾರ, ಈ ಒಂದು ಗ್ರಹಗಳ ಇದರ ಪ್ರಕಾರ ಎಲ್ಲ ಹೋಗ್ತೇವೆ, ಅದಕ್ಕೆ ಡೀಟೇಲ್ ಹೋಗೋದಿಲ್ಲ. ಅವರು ಕೃಷ್ಣನಿಗೆ ಬಿಟ್ಬಿಡ್ತಾರೆ. ಕೃಷ್ಣ, ನಾವು ನಿಮಗೆ ಶರಣಾಗತಿ ಆಗಿದ್ದೇವೆ, ನಿನ್ನೆಗೆ ಬಿಟ್ಟದ್ದು ಇನ್ನೆಲ್ಲ ನಮಗೆ ಕರ್ಕೊಂಡು ಹೋಗ್ತೇವೆ. ಹಾಗೆ ಅದು ಕೃಷ್ಣನಿಗೆ ಬಿಟ್ಟದ್ದು, ಕೃಷ್ಣ ನಮಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಇವತ್ತಿನಷ್ಟು ಏನಾದರೂ ಪ್ರಶ್ನೆಗಳನ್ನ ಓಪನ್ ಮಾಡ್ತೇನೆ. ನೋಡಿ, ಓಪನ್ ಮಾಡಿದ್ದೀನಿ. ಏನೋ ಪ್ರಶ್ನೆ ಇದೆ ಅವರು ಕೇಳ್ಬೋದು. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ದೀನಿ, ಯಾರೋ ಪ್ರಶ್ನೆ ಇರೋ ಕೇಳಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಕಿಂ ಬ್ರಹ್ಮ ಅಂದ್ರೆ ಏನು? ಕಿಂ ಬ್ರಹ್ಮ, ಬ್ರಹ್ಮ ಅಂದ್ರೆ ಏನು ಅಂತ, ಬ್ರಹ್ಮನ್. ಸೊ ಕೃಷ್ಣ ಅರ್ಜುನನಿಗೆ ಕೇಳೋದು ಆತ್ಮ, ಆತ್ಮವು ಬ್ರಹ್ಮನ್ ಅಂತ ಹೇಳೋದು. ಕಿಂ ಬ್ರಹ್ಮ, ಕಿಂ ಅಧ್ಯಾತ್ಮ. ಅಧ್ಯಾತ್ಮ ಅಂದ್ರೆ ಆತ್ಮ ಸ್ವರೂಪ, ಅದ್ ಲಕ್ಷಣ. ಅಂದ್ರೆ ಇದು ಏನ್ ಹೇಳ್ಬೇಕು ಅಂದ್ರೆ, ಇದು ಒಂದು ವೈದಿಕ ಪದಗಳು. ಸೊ ಕೃಷ್ಣನು ಇದನ್ನ ಹೇಳಿರೋದ್ರಿಂದ ಹಿಂದೆ ಅಧ್ಯಾಯದಲ್ಲಿ ಅರ್ಜುನನು ಕೇಳ್ತಾರೆ, ಏನಿದು ಬ್ರಹ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು. ಇದು ಹೇಗೆ ನಾವು ಹಿಂಗೆ ಇದಾವುದೊಂದು ಟರ್ಮ್ಸ್, ಟೆಕ್ನಿಕಲ್ ಟರ್ಮ್ಸ್ ಹೇಳ್ತೀವಿ ನೋಡಿ, ಆ ತರ ಇದು ವೇದಗಳು, ಉಪನಿಷತ್ಗಳು ಈ ಪದಗಳಿಲ್ಲ. ಬ್ರಹ್ಮ, ಪರ, ಅಧಿದೈವ, ಅಧಿಯಜ್ಞ, ಅಧಿಭೂತ, ಅಧಿದೈವ, ಎಲ್ಲ ಪದಗಳು. ಮುಖ್ಯವಾಗಿ ಈ ಅಧ್ಯಾಯದಲ್ಲಿ ನಮ್ಗೆ ಏನಂದ್ರೆ, ತಸ್ಮಾತ್ ಸರ್ವೇಶು ಕಾಲೇಶು, ಅಂತಿಮ ಸಮಯದಲ್ಲಿ ನಾವು ಭಗವಂತನ ಚಿಂತನೆಯನ್ನ ಬೆಳೆಸ್ಬೇಕು. ಅದು ಒಂದು ಕ್ಷಣದಲ್ಲಿ ಆಗುವುದಂತಲ್ಲ, ನಾವು ಜೀವನಾದ್ಯಂತ ಅದನ್ನ ಅಭ್ಯಾಸಿಸ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ. ಈಗ ಸಾವು ಅನ್ನೋದು ನಾವು ನಮ್ ಕೈಯಲ್ಲಿ ಇಲ್ಲ. ಎನಿ ಟೈಮ್ ಯಾವಾಗಾದ್ರೂ ಆ ಸಾವು ಬರ್ಬೋದು. ಹೌದು ಅಲ್ವಾ? ಸೊ ಹಾಗಿರ್ಬೇಕಾದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಸಡನ್ ಆಗಿ ಏನಾದ್ರೂ ಆಗುತ್ತೆ. ಹೌದು. ಆ ಟೈಮಲ್ಲೂ ನಾವು ಭಗವಂತನ ನೆನ್ಸ್ಕೋಬೇಕಾ? ಅದಕ್ಕೆ ನಾವು ಅಭ್ಯಾಸ ಮಾಡ್ತಾ ಇರೋದು. ಈಗ ನಾವು ಜಪ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಜಪ ಮಾಡೋದ್ರಿಂದ ನಮಗೆ ಆ ಒಂದು ಸನ್ನಿವೇಶ ಬಂದಾಗ ಭಗವಂತನು ನಮ್ಗೆ ಅನುಕೂಲತೆ ಮಾಡ್ಕೊಳ್ತಾನೆ. ಅವನು ಆತರ ಒಂದು ಕಾರ್ಯ ಸಾಧ್ಯ ಮಾಡ್ಕೊಳ್ತಾನೆ ನಮಗೆ ಸ್ಮರಿಸಿ. ಈಗ ನಮ್ಗೆ ಅದ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾವು ಸದಾ ಈಗ ಮಾಡ್ಬೇಕೀಗ. ಎಕ್ಸಾಮ್, ಸರ್ಪ್ರೈಸ್ ಎಕ್ಸಾಮ್ ಇವಾಗ ಒಮ್ಮೆ ಟೀಚರ್ಗಳು ಕಾಲೇಜಲ್ಲಿ ಕೊಡ್ತಾರೆ, ಅವ್ರು ಸರ್ಪ್ರೈಸ್ ಕ್ವಿಜ್ ಕೊಡ್ತಾರೆ. ಅವರು ಈಗ ಒಂದೊಂದು ಕಾಲೇಜ್ಗಳು ಒಂದೊಂದು ವ್ಯವಸ್ಥೆ ಇದೆ. ಆ ರೀತಿಯಲ್ಲೇ ನಾವು ಅನ್ಕೊಳ್ಬೇಕು, ಈ ಮರಣ ಅನ್ನೋದು ಯಾವಾಗ ಬರುತ್ತೆ ನಮಗೆ ಕೈಯಲ್ಲಿಲ್ಲ. ಹಾಗೆ ನಾವು ಯಾವಾಗ್ಲೂ ಕೂಡ ತಯಾರಾಗೇ ಇರ್ಬೇಕು. ಒಳ್ಳೆ ಸ್ಟೂಡೆಂಟ್, ಒಳ್ಳೆ ವಿದ್ಯಾರ್ಥಿ ಅಂದ್ರೆ ಅವರು ಏನು ಟೀಚರ್ ಹೇಳಿಲ್ಲ ನಮ್ಗೆ ಎಕ್ಸಾಮ್ ಅಂತ ಹೇಳಿಲ್ಲ ಅಂತ ಅವ್ರು ಇದು ಮಾಡೋದಿಲ್ಲ. ಅವ್ರು ಯಾವಾಗ್ಲೂ ಸದಾ ಪ್ರಿಪೇರ್ ಆಗೇ ಇರ್ತಾರೆ. ಅದೇ ರೀತಿ ನಾವು ಕೂಡ ಜೀವನ ಉದ್ದಕ್ಕೂ ನಾವು ಭಗವಂತನನ್ನು
ಸ್ಮರಿಸಿ ಭಗವಂತನ ಭಕ್ತಿ ಮಾಡ್ತಾ ನಾವು ತಯಾರಾಗಿಯೇ ಇರ್ಬೇಕು. ಈಗ ಹೇಳೋದು, ಪರೀಕ್ಷಿತ್ ಮಹಾರಾಜರಿಗೆ ಆಗ ಶಾಪ ಆದಾಗ ಅವರು ಅರ್ಜುನನ ಮೊಮ್ಮಗ, ಯುಧಿಷ್ಠಿರ ಮಹಾರಾಜರ ನಂತರ ಅವರು ಮಹಾರಾಜರಾಗ್ತಾರೆ, ಅವರು ರಾಜರ್ಷಿಗಳೇ. ಆದ್ರೆ ಅವರಿಗೆ ಅವರ ಜೀವನದಲ್ಲಿ ಒಮ್ಮೆ ಅವರು ಕಾಡಿನಲ್ಲಿ ಬೇಟೆಗೆ ಹೋದಾಗ, ಆಗ ಹಿಂದೆ ಬೇಟೆಗೆ ಅಂತ ಇದಕ್ಕೆ ಅಂತ ಹೋಗ್ತಾ ಇರ್ಲಿಲ್ಲ, ಅದು ಧರ್ಮದ ಪಾಲನೆಗೆ ಹೋಗ್ತಾ ಇದ್ರು. ಆಗ ಒಮ್ಮೆ ಅವರು ಅವರ ಸಂಗಡಿಯರಿಂದ ದೂರ ಆಗ್ತಾರೆ. ದೂರ ಆಗಿ ಅವರು ಒಂದಷ್ಟು ಬಾಯಾರಿಕೆಯಲ್ಲಿ ಇರ್ತಾರೆ. ಅಂದ್ರೆ ಅವ್ರು ಎಲ್ಲೋ ಒಂದು ಯಾವುದೋ ಒಂದು ಆಶ್ರಮ ಪ್ರವೇಶಗೊಳ್ತಾರೆ. ಅಲ್ಲಿ ಒಬ್ಬ ಋಷಿಮುನಿ ಧ್ಯಾನದಲ್ಲಿ ಕೂತಿರ್ತಾರೆ. ಅವರು ಧ್ಯಾನ ಕೂತಿದ್ದು ಅವರು ಇವರನ್ನ ಗುರ್ತಿಸೋದಿಲ್ಲ, ಈ ತರ ಮಹಾರಾಜರು ಬಂದಿದ್ದಾರೆ ಅಂತ. ಆದರೆ ಪರೀಕ್ಷಿತ್ ಮಹಾರಾಜರು ಏನನ್ಸುತ್ತೆ, ಈಗ ಕಲಿಯುಗ ಶುರುವಾಗಿದೆ, ಯಾಕಂದ್ರೆ ಕಲಿಯುಗದ ಕಲಿಯುಗ ಶುರುವಾಗಿದೆ, ಈಗ ಇವರು ಕೇವಲ ಧ್ಯಾನದ ನಟನೆ ಮಾಡ್ತಾ ಇದ್ದಾರೆ, ಇವರು ನಿಜವಾದ ಋಷಿಮುನಿಗಳಲ್ಲ ಅಂತ ಒಂದು ಕ್ಷಣ ಒಂದು ತಪ್ಪು ಚಿಂತನೆ ಮಾಡಿ ಅವರು ಇವರು ಗೌರವ ಕೊಡ್ಲಿಲ್ಲ ಅಂತ, ಅವ್ರಿಗೊಂದು ಬಾಯಾರಿಕೆಯನ್ನು ನೀಗಿಸ್ಲಿಲ್ಲ ಅಂತ ಅಲ್ಲಿ ಹತ್ತಿರದಲ್ಲಿದ್ದ ಒಂದು ಸತ್ತ ಹಾವನ್ನು ಅವರ ಹಾರವಾಗಿ ಅವರ ಮೇಲೆ ಹಾಕಿ ಹೋಗ್ಬಿಡ್ತಾರೆ. ಸೊ ಈ ವಿಷಯವನ್ನು ಋಷಿಮುನಿ ಸಾಮಿಕ ಋಷಿ ಅಂತ ಅವರ ಮಗ ಶೃಂಗಿ ಅವರಿಗೆ ಅವರ ಯಾರೋ ಸ್ನೇಹಿತರು ಅವರು ಹೇಳ್ತಾರೆ. ಅವನು ಆ ಬ್ರಾಹ್ಮಣ ಮಗು ಯಾರಿರ್ತಾನೆ ಬಾಲಕ, ಅವನು ಹೇಳೋದು, ಇದು ಕೃಷ್ಣನ ಈಗ ತನ್ನ ಧಾಮಕ್ಕೆ ಹೋದ್ಮೇಲೆ ಈಗ ಈ ಕ್ಷತ್ರಿಯರು ಇಷ್ಟು ರೀತಿ ಅಹಂಕಾರದಲ್ಲಿದ್ದಾರೆ, ಗರ್ವದಲ್ಲಿದ್ದಾರೆ, ಧರ್ಮದ ವಿಚಾರವಾಗಿ ಅವರು ಹೀಗೇನಾ, ನಾನು ಈ ಶಿಕ್ಷೆ ಕೊಡ್ತೇನೆ, ಅವರು 7 ದಿವಸದಲ್ಲಿ ಅವ್ರು ಅಂತ್ಯ ಆಗ್ಬೇಕು ಅಂತ ಅವರು ಶಾಪ ಕೊಡೋದು. ಹೇಳ್ತಾರೆ, ಆ ಕಾಲದಲ್ಲಿ ಈ ತರ ಬ್ರಾಹ್ಮಣ ಮಗುವು ಕೂಡ ಆತರ ಶಕ್ತಿ ಇತ್ತು, ಈಗ ಯಾರಿಗೂ ಇಲ್ಲ. ಸುಮ್ಮನೆ ನಾವು ಬಾಯಲ್ಲಿ ಎಲ್ಲರೂ ಶಾಪ ಕೊಡುವುದಷ್ಟೇ, ಆದ್ರೆ ಏನೂ ಆಗೋದಿಲ್ಲ ಈಗ. ಆದ್ರೆ ಈ ಮಗುಗೆ ಆ ಶಕ್ತಿ ಇತ್ತು. ಮತ್ತೆ ಹೇಳೋದು, ಇದು ವಿಷಯವನ್ನು ಅವ್ರ ತಂದೆ ಶಾಮಿಕ ಋಷಿ ಅವ್ರ ಮಗುನ್ಗೆ ಹೇಳ್ತಾರೆ, ಇಂಥ ಒಂದು ಹೀನ ಕೃತ್ಯ ಮಾಡಿದ್ದೇನೆ, ಈ ರಾಜನು ರಾಜರ್ಷಿ ಏನೋ ಒಂದು ಭಗವಂತನ ಒಂದು ಇದರಿಂದ ವ್ಯವಸ್ಥೆಯಿಂದ ಈ ತರ ಒಂದು ಆಗಿದೆ, ನನಗೆ ಒಂದು ಅಗೌರವ ಕೊಟ್ಟು ಹೋಗಿದ್ದಾರೆ ಅಂತೇಳಿ ಅವರು ಭಗವಂತನ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಈ ವಿಷಯವನ್ನು ಪರೀಕ್ಷಿತ್ ಮಹಾರಾಜರಿಗೆ ತಲುಪಿಸ್ಕೊಡ್ತಾರೆ. ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ಎಷ್ಟು ಶಕ್ತಿಶಾಲಿ ಅಂದ್ರೆ ಅವರು ಈ ಶಾಪವನ್ನು ಮಾಡ್ಬೋದಾಯ್ತು. ಶಾಪವನ್ನು ಅವ್ರಿಗೆ ಏನೋ ಅವ್ರು ತಾಕದೆ ಅವರು ಅದನ್ನ ಅಷ್ಟೇ ಶಾಪವಲ್ಲ, ಅವ್ರಿಗೆ ಶಾಪ ಹಾಕ್ಬೋದಾಯ್ತು, ಅಷ್ಟು ಶಕ್ತಿ ಇರೋರು ಪರೀಕ್ಷಿತ್ ಮಹಾರಾಜರು. ಅಂದ್ರೆ ಶಾಪವನ್ನು ನಿಲ್ಲಿಸ್ಬೋದು, ಮತ್ತೆ ಇನ್ನೊಬ್ರಿಗೆ ಶಾಪ ಕೊಡ್ಬೋದು, ಅಷ್ಟು ಶಕ್ತಿ ಇರೋರು. ಆದ್ರೆ ಅವರು ಆತರ ಯೋಚನೆ ಮಾಡೋದಿಲ್ಲ, ಇದು ಏನೋ ನಾನು ತಪ್ಪೇ ಮಾಡಿದ್ದೇನೆ. ಅವರು ಇಲ್ಲಿ ಈ ಋಷಿಮುನಿಗಳಿಗೆ ಒಂದು ಆ ರೀತಿ ಒಂದು ಅಗೌರವ ಮಾಡಿದ್ರೆ ಹೋಗುವಾಗ ಯೋಚನೆ ಮಾಡ್ತಾರೆ, ನಾನು ಯಾಕೆ ಹೀಗೆ ಮಾಡಿದೆ, ಅವರು ನಿಜವಾಗ್ಲೂ ಧ್ಯಾನದಲ್ಲಿದ್ರೇನೋ, ಅವರು ಸರಿಯಾಗಿ ಪ್ರಾಮಾಣಿಕರಿದ್ರೇನೋ, ನಾನು ಈ ತರ ಒಂದು ಇಷ್ಟೊಂದು ಹೀನ ಕೃತ್ಯ ಮಾಡಿದ್ನಲ್ಲ, ಇದಕ್ಕೆ ನನಗೆ ಈಗಲೇ ಶಿಕ್ಷೆ ಬರಲಿ, ನನಗೆ ಎಂತ ರೀತಿ ಶಿಕ್ಷೆ ಬರಲಿ ಅಂದ್ರೆ ನಾನು ಮತ್ತೆ ಮಾಡಬಾರದು. ನೋಡಿ ಅವರ ಪ್ರಾರ್ಥನೆ ನೋಡಿ, ಪರೀಕ್ಷಿತ್ ಮಹಾರಾಜರು. ಆದ್ರೆ ಅವ್ರು ಪ್ರಾರ್ಥನೆ ಮಾಡೋದು, ನನ್ನ ಈ ತರ ಚಿಕ್ಕ ತಪ್ಪು ಆದದ್ದು ಇದಕ್ಕೆ ನಾನು ಮತ್ತೆ ಮಾಡಬಾರ್ದು ಅನ್ನೋ ರೀತಿ ನಂಗೆ ಒಂದು ಪ್ರಕ್ರಿಯೆ ಬರ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಅವರು ಇದಕ್ಕೆ ರಾಜಧಾನಿಗೆ ಹೋಗಿರ್ತಾರೆ. ಈ ಸುದ್ದಿ ಸಿಕ್ಕಿದ್ದೆ ಅವರು, ಈ ಭಗವಂತನೇ ಇದು ನಿನ್ನ ಕೃಪೆ, ನಾನು ಮಾಡಿದ ಹೀನ ಕೃತ್ಯಕ್ಕೆ ನನಗೆ ಸಿಕ್ಕಿರೋ ಇದು ಶಿಕ್ಷೆ ಅಂತ ಅವರು ತಕ್ಷಣ ತನ್ನ ಮಗನ ಜನ್ಮಜಯಕ್ಕೆ ಪಟ್ಟವನ್ನು ಬಿಟ್ಟು ಅವರು ಅಲ್ಲಿ ಗಂಗಾ ತೀರಕ್ಕೆ ಬರ್ತಾರೆ, ಯಮುನಾ ತೀರಕ್ಕೆ. ದೆಹಲಿ ಹತ್ರ ಇರೋದು ಯಮುನಾ ತೀರ. ಸೊ ಅಲ್ಲಿ ಬಂದಾಗ ಎಲ್ಲ ವಿಶ್ವದಲ್ಲೇ ಇದು ದೊಡ್ಡ ಸುದ್ದಿ. ಯಾಕಂದ್ರೆ ಈ ಪರೀಕ್ಷಿತ್ ಮಹಾರಾಜರನ್ನವರು ಅವರು ತನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಕೃಷ್ಣ ರಕ್ಷಣೆ ಮಾಡಿರ್ತಾರೆ. ಅಭಿಮನ್ಯು ಅವರ ಮಗ ಪರೀಕ್ಷಿತ್ ಮಹಾರಾಜರು ಈ ಯಾರದು ಅಶ್ವತ್ಥಾಮ ಎಲ್ಲ ಉಪ ಪಾಂಡವರನ್ನು ಕೊಂದ ಮೇಲೆ ಈ ಮಗುವನ್ನ ಕೂಡ, ಈ ಒಂದೇ ಒಂದು ಇದು ಮಗು ಇರುತ್ತೆ ಪರೀಕ್ಷಿತ್ ಮಹಾರಾಜ ಉತ್ತರೆಯ ಗರ್ಭದಲ್ಲಿ, ಅದಕ್ಕೆ ಅಣುವಸ್ತ್ರ ಬಿಟ್ಟಿರ್ತಾರೆ. ಆಗ ಅಣುವಸ್ತ್ರ ಬಿಟ್ಟಾಗ ಹೇಳ್ತಾರೆ, ಅಣುವಸ್ತ್ರದಿಂದ ಈ ಪರೀಕ್ಷಿತ್ ಮಹಾರಾಜ ದೇಹ ನಾಶ ಆಗಿರುತ್ತೆ, ಆದ್ರೂ ಅವಳು ತಡೆದುಕೊಂಡಿರ್ತಾರೆ. ಮತ್ತೆ ಕೃಷ್ಣನು ಆ ಗರ್ಭವನ್ನು ಪ್ರವೇಶಿಸಿ ಅವ್ರಿಗೆ ಮತ್ತೆ ದೇಹವನ್ನು ಕೊಡೋದು. ವಿಷ್ಣುವಿಂದನೇ ಅವರು ರಕ್ಷಣೆಗೊಂಡ ವ್ಯಕ್ತಿ. ಹೀಗೆ ಅವರು ದೊಡ್ಡ ಪರಾಕ್ರಮಿಗಳು, ರಾಜರ್ಷಿಗಳು. ಆದ್ರೆ ಪರೀಕ್ಷಿತ್ ಮಹಾರಾಜರು ಈ ರೀತಿ ಒಂದು ಶಾಪ ಆಗಿ, ಈ ರೀತಿ ಅವರು ಒಂದು ಹಾವಿನ ಪಕ್ಷಿಯಿಂದ 7 ದಿವಸದಲ್ಲಿ ಸಾವುವಂತ ಅವನು ಬ್ರಾಹ್ಮಣ ಮಗನು ಶಾಪ ಹಾಕಿರ್ತಾರೆ. ಹಾಗೆ ಅವರು 7 ದಿವಸ ಸಾಯ್ತಾರೆ ಅಂತ ವಿಷಯ ಕೇಳಿ ಎಲ್ಲ ಜಗತ್ತಿನಲ್ಲಿರುವ ಋಷಿಮುನಿಗಳು ಬಂದು ಸೇರ್ತಾರೆ. ನಾವು ಅವ್ರ ಚಿತ್ರ ನೋಡಿದ್ವಿ ಒಂದ್ಸಲ. ಸೊ ಅವರು ಸೇರಿದಾಗ ಇವರು ಕೇಳೋ ಪ್ರಶ್ನೆ, ಯಾರು ನಮ್ಮ ಪರೀಕ್ಷಿತ್ ಮಹಾರಾಜ್ ಕೇಳೋ ಪ್ರಶ್ನೆ, ನಮಗೆ ಮಾನವ ಜನ್ಮ ಸಿಕ್ಕಿದೆ, ಇದರ ಕರ್ತವ್ಯವೇನು, ಮತ್ತೆ ಅದರಲ್ಲೂ ಕೂಡ ಈಗ ನಾವು ಸಾಯುವ ಕ್ಷಣದಲ್ಲಿ, ಮರಣ ಸಮಯದಲ್ಲಿ ಏನು ನಮ್ಮ ಉನ್ನತ ಕರ್ತವ್ಯ. ಯಾಕಂದ್ರೆ ಪರೀಕ್ಷಿತ್ ಮಹಾರಾಜ್ 7 ದಿವಸದಲ್ಲಿ ನಿರ್ದಿಷ್ಟವಾಗಿ. ಹಾಗೆ ಅವರು ಆ 7 ದಿವಸ ಸತತವಾಗಿ ಭಗವಂತನ ವಿಷಯವನ್ನು ಕೇಳ್ತಾರೆ. ಶುಕಮುನಿಗಳು ಅಲ್ಲಿ ಬಂದು ಸತತವಾಗಿ ಅವ್ರಿಗೆ ಯಾವುದು ನೀರು, ಒಂದು ಊಟ ಏನು ಇಲ್ಲದೆ ಮಾತಾಡ್ತಾರೆ, ಅವ್ರು ಸತತವಾಗಿ ಕೇಳ್ತಾರೆ. ಹಾಗೆ ಪರೀಕ್ಷಿತ್ ಮಹಾರಾಜರಿಗೆ ಆದ್ರೂ 7 ದಿವಸ ಟೈಮ್ ಇತ್ತು, ಅಲ್ಲಿ ನಿರ್ಧಾರವಾಗಿತ್ತು 7 ದಿವಸದಲ್ಲಿ ಸಾಯ್ತಾರೆ ಇವರು ಅಂತ. ಆದ್ರೆ ನಮಗೆ ಯಾವ ಒಂದು ಗ್ಯಾರಂಟಿ ಇದೆ? ನೀವ್ ಹೇಳ್ದಾಗೆ ಈಗ ನಾವು ಆಕ್ಸಿಡೆಂಟು, ಇನ್ನೊಂದು 7 ನಿಮಿಷ 7 ಕ್ಷಣಗಳು 7 ಸೆಕೆಂಡು ಕೂಡ
ನಮ್ಮ ಕೈಯಿಲ್ಲ. ಒಂದು ಯೂಟ್ಯೂಬ್ ವಿಡಿಯೋಗಳು ನೋಡ್ತೇವೆ, ಅವರು ಏನೋ ಒಂದು ಮಾತಾಡ್ತಾ ಇರ್ತಾರೆ, ನಗ್ತಾ ಇರ್ತಾರೆ, ಸಡನ್ ಆಗಿ ಅವರ ಡೆತ್ ಆಗುತ್ತೆ, ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಆಗುತ್ತೆ. ಸೊ ಇದು ಮರಣ ಯಾವಾಗ ಬರುತ್ತೆ, ಏನಾಗುತ್ತೆ, ಇದು ನಮ್ಮ ಕೈಯಲ್ಲಿಲ್ಲ. ಆದರೆ ಆ ಸಮಯಕ್ಕೆ ನಾವು ಸಿದ್ಧರಾಗ್ಬೇಕು. ಇದು ನಮಗೆ ಪರೀಕ್ಷಾ, ಇದು ಎಕ್ಸಾಮಿನೇಷನ್ ಅಂದ್ರೆ ಇದು ನಾವು ಮರಣ ಸಮಯ ಎಕ್ಸಾಮಿನೇಷನ್. ಬೇರೆದೆಲ್ಲ ಚಿಕ್ಕ ಪುಟ್ಟ ಎಕ್ಸಾಮಿನೇಷನ್, ಜೀವನದಲ್ಲಿ ಸಾವಿರಾರು ಪರೀಕ್ಷೆಗಳು ಬರುತ್ತೆ, ಇದು ಕಿರು ಪರೀಕ್ಷೆಗಳು ಅಷ್ಟೇ. ನಿಜವಾದ ಪರೀಕ್ಷೆ ಬರೋದು ಮರಣ ಸಮಯ. ನಾಳೆ ಸೂರ್ಯಗ್ರಹಣ ಇದೆ, ಸೊ ನಾವು ಯಾವ ತರ ಚಟುವಟಿಕೆನ ಪಾಲಿಸಬಹುದು ನಾಳೆ, ಅದೇನಾದ್ರು ಒಂದ್ ಸ್ವಲ್ಪ ಹೇಳಕ್ ಆಗತ್ತಾ? ಗ್ರಹಣ ಸಮಯದಲ್ಲಿ ನಾವು ಏನು ಒಂಥರ ಆಹಾರ ಪದಾರ್ಥ ಸೇವನೆ ಮಾಡೋದು ಅದೆಲ್ಲ ಮಾಡೋದಿಲ್ಲ. ಸೊ ನಾಳೆ ಏನು ಎಕ್ಸಾಕ್ಟ್ ಟೈಮ್ ನಾನು ಕೇಳ್ತಾ ಇದ್ದೆ, ಎಕ್ಸಾಕ್ಟ್ ಟೈಮ್ ಇದು 10 ಗಂಟೆಯಿಂದ 10:13 1:35 ಏನೋ ಅಂತ ಹೇಳ್ತಾ ಇದ್ರು. ಸೊ ಸ್ವಲ್ಪ ಜನ ಏನ್ ಮಾಡ್ತಾರೆ, 10:30 ಅಂದ್ರೆ ತುಂಬಾ, ಇವತ್ತು ರಾತ್ರಿಯಿಂದಾನೇ ಸ್ವಲ್ಪ ಜನ ಏನು ಊಟ ಮಾಡೋದಿಲ್ಲ. ನಾವು ಕೂಡ ಹಾಗೆ, ನಾಳೆ ನಮ್ಮ ಒಬ್ಬ ಆಚಾರ್ಯರ ಇದಿದೆ, ಆವಿರ್ಭಾವ ಭಕ್ತಿ ವಿನೋದ್ ಠಾಕೂರ್ ಅವ್ರದ್ದು. ಹಾಗೆ ನಾವು ಅರ್ಧ ದಿವಸ ನಾಳೆ ಉಪವಾಸ ಇದೆ, ಅದೇ ದಿವಸ ನಮ್ಗೆ ಇದು ಕೂಡ ಆಗಿದೆ, ಸೂರ್ಯಗ್ರಹಣ ಕೂಡ ಆಗಿದೆ. ಸೊ ನಮ್ಗೆ 2 ಒಂದೇ ದಿನ ಬರ್ತಾ ಇದೆ. ಸೊ ಎನಿವೆ, ಸೊ ಹಾಗೆ ಈ ಗ್ರಹಣದ ಮುಂಚೆ ಎಷ್ಟೋ ಗಂಟೆಗಳ ಮುಂಚೆ ಆಹಾರವನ್ನು ಸೇವಿಸಬಾರದು ಅಂತ ಹೇಳ್ತಾರೆ. ಸ್ವಲ್ಪ ಜನ ಹೇಳ್ತಾರೆ 2 ಗಂಟೆ 3 ಗಂಟೆ, ಸ್ವಲ್ಪ ಜನ ಹೇಳ್ತಾರೆ ಇನ್ನ 8-9 ಗಂಟೆನೆ ಏನು ಇರಬಾರದು ಅಂತ ಹೇಳ್ತಾರೆ. ಎನಿವೆ ಅದನ್ನು ಪಾಲಿಸೋದು ಉತ್ತಮ, ಮಾಡೋದು. ಯಾಕಂದ್ರೆ ಇದರಲ್ಲಿ ಇದೆ, ಈ ಗ್ರಹಗಳಿಗೆ ನಮ್ಮ ದೇಹದ ನಮ್ಮ ಇದರ ಅಸ್ತಿತ್ವದ ಮೇಲೆ ಅವ್ರಿಗೆ ಒಂದು ಶಕ್ತಿಗಳಿವೆ, ಕೆಟ್ಟ ಪ್ರಭಾವವನ್ನು ಬೀರೋ ಒಂದು ಶಕ್ತಿಗಳಿವೆ, ಅದೆಲ್ಲವೂ ಇದೆ. ವಿಶೇಷವಾಗಿ ಈ ಸಮಯದಲ್ಲಿ, ಗ್ರಹಣ ಸಮಯದಲ್ಲಿ 10 ಗಂಟೆಯಿಂದ 3 ಗಂಟೆಗೆ ನಾವು ಭಗವಂತನ ಭಕ್ತಿಯನ್ನು ಮಾಡೋಣ, ಭಗವಂತನ ಜಪವನ್ನು ಮಾಡ್ಬೋದು, ಭಗವಂತನ ಪುಸ್ತಕಗಳ ಅಧ್ಯಯನ ಮಾಡ್ಬೋದು, ಭಜನೆಯನ್ನು ಮಾಡ್ಬೋದು. ಸೊ ಇದು ಈ ರೀತಿ ಆ ಸಮಯ ಏನು ಗ್ರಹಣ ಸಮಯ ನಾವು ಅಶುಭ ಅಂತ ಹೇಳ್ತೇವೆ, ಅದನ್ನು ಶುಭ ಮಾಡ್ಬೋದು ನಾವು. ಆ ರೀತಿ ನಾವು ಅದನ್ನು ಅಭ್ಯಾಸ ಮಾಡ್ಬೋದು. ನಾವು ಮಂದಿರಗಳಲ್ಲಿ ಎಲ್ಲ ಕಡೆನೂ ಎಲ್ಲದರಲ್ಲೂ ಆ ಸಮಯದಲ್ಲಿ ನಿರಂತರ ಭಜನೆ ನಡೆಯುತ್ತೆ, ಸಾಧಾರಣ ಪ್ರಕ್ರಿಯೆ ಇದೆ. ಈ ಗ್ರಹಣ ಸಮಯದಲ್ಲಿ ಯಾವಾಗಲೂ ಭಕ್ತರೆಲ್ಲರೂ ಸೇರಿ ಸಾಮೂಹಿಕ ಭಜನೆ ಮಾಡ್ತಾರೆ. ಮತ್ತೆ ಗ್ರಹಣ ಸಮಯದ ನಂತರ ನಾವು ವಸ್ತ್ರವನ್ನು ಬದಲಿಸಿ ಮತ್ತೆ ಸ್ನಾನ ಮಾಡಿ ಮತ್ತೆ ಭಗವಂತನಿಗೆ ಮತ್ತೆ ಅಡುಗೆಯನ್ನು ಮಾಡಿ ಅವನ ನೈವೇದ್ಯ ಅರ್ಪಣೆ ಮಾಡಿ ನಾವು ಭಕ್ಷಣೆ ಮಾಡ್ಬೇಕಾಗುತ್ತೆ ಆಮೇಲೆ ಗ್ರಹಣದ ನಂತರ. ಸೊ ಈಗ ಎಲ್ಲ ಹೇಳ್ತಾರೆ, ಇಲ್ಲ ಗ್ರಹಣವನ್ನು ನಾವು ಎಂಜಾಯ್ ಮಾಡ್ಬೇಕು, ಆ ನ್ಯಾಚುರಲ್ ಬ್ಯೂಟಿಯನ್ನು ನೋಡ್ಬೇಕು, ಮತ್ತೆ ಜನರು ಈಗ ಹೊರಗೆ ಬಂದು ಅದೆಲ್ಲ ನೋಡೋದು ಅದೆಲ್ಲ ಇದೆ ಈಗ. ಸೊ ಅವರಿಗೆ ಈ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ, ಅವ್ರಿಗೆಲ್ಲವೂ ಇಂದ್ರಿಯ ಗೋಚರ ಆಗ್ಬೇಕು. ಅವ್ರಿಗೆ ಇಮಿಡಿಯೇಟ್ ಆಗಿ ನಮಗೆ ಇದರಿಂದ ಏನು ನಮ್ಗೆ ನಾಶ, ಏನು ನಮ್ಗೆ ನಷ್ಟ, ಇದರ ಪ್ರಶ್ನೆ ಮಾಡ್ತಾರೆ. ಅವ್ರಿಗೆ ಕರ್ಮ ಸಿದ್ಧಾಂತವೇ ಅರ್ಥ ಇಲ್ಲ, ಗೊತ್ತಿಲ್ಲ, ಆತ್ಮದ ಜ್ಞಾನವೇ ಇಲ್ಲ ಅವ್ರಿಗೆ. ಸೊ ಇದೆಲ್ಲ ಗೊತ್ತಿಲ್ಲದೆ ಅವರು ಈ ದೇವತೆಗಳ ಒಂದು ಶಕ್ತಿ ಇದೆ ಗೊತ್ತಿಲ್ಲ, ಒಂದು ಅಜ್ಞಾನವೇ ಈ ಪ್ರಪಂಚದಲ್ಲಿ ಇರುತ್ತೆ. ಈಗ ಹೇಳ್ತಾರೆ ಇಟ್ ಈಸ್ ವೈಸ್ ಫಾಲಿ ಟು ಬಿ ವೈಸ್ ವೆನ್ ಎವ್ರಿಥಿಂಗ್ ಈಸ್ ಇನ್ನೊಂದು ಎಲ್ಲ ಒಂದು ಮೂರ್ಖರೇ ಇದ್ದಾಗ ನೀವು ಬುದ್ಧಿವಂತರಾಗೋದು ಅದೊಂದು ತಪ್ಪು ಅಂತ ಹೇಳ್ತಾರೆ. ಸೊ ಆ ರೀತಿ ಪ್ರಪಂಚ ಈಗ ಆಗಿದೆ. ಹರೇ ಕೃಷ್ಣ. ಎಲ್ಲರೂ ತಾವು ಜಪ ಶುರು ಮಾಡಿದ್ದೀರಾ? ಹರೇ ಕೃಷ್ಣ ಮಹಾಮಂತ್ರ ಜಪಿಸ ಶುರು ಮಾಡಿದ್ದೀರಾ? ತುಕಾರಾಮ್ ಅವರೇ, ಹರೇ ಕೃಷ್ಣ ಮಾಡ್ತಾ ಇದ್ದೀವಿ. ಹಾ, ಮಾಡಿ. ನಮ್ಮತ್ತೆ ನಾಳೆ ಪ್ರತಿ ದಿವಸ ಬೆಳಿಗ್ಗೆ ನಾವು 5ರಿಂದ 6 ಗಂಟೆಗೆ ಬೆಳಿಗ್ಗೆ ಪ್ರಾತಃ ಕಾಲ ಸಮಯ, ಆಗ ಜಪ ಒಂದು ಸೆಷನ್ ಇಟ್ಕೊಂಡಿದ್ದೇವೆ. ಜಪ ಸೆಷನ್ ಅಂದ್ರೆ ನಾವು ಪ್ರತಿನಿತ್ಯ ನಮ್ಮ ಎಲ್ಲ ಕೇಂದ್ರಗಳಲ್ಲಿ ನಡೆಯೋದೇ ಇದು. ಸೊ ನಾವೆಲ್ಲರೂ 4 ಗಂಟೆಗೆ ಎದ್ದು 4:15 ಭಗವಂತನ ಮಂಗಳಾರತಿ ನಂತರ 5ರಿಂದ ನಾವು ಜಪ ಮಾಡ್ತೇವೆ. ಸೊ ಈ ಟೈಮಲ್ಲಿ ನಾವು ಇದರಲ್ಲಿ ನಿಮ್ಗೆ ಝೂಮ್ ಅಲ್ಲಿ ಇದು ಮಾಡ್ತಾ ಇದ್ದೇವೆ. ತಾವು ಎಲ್ಲ ಅದಕ್ಕೆ ಈ ಲಿಂಕ್ ಅಲ್ಲ, ಇನ್ನೊಂದು ಲಿಂಕ್ ನೋಡಿದ್ದೀರಾ, ನೀವು ಕೂಡ ಸೇರ್ಬೋದು ಅದರ ಮೂಲಕ. ಸೊ ಹಾಗೆ ನೀವು ನೋಡ್ಬೋದು, ನಾವೆಲ್ಲರೂ ಇಲ್ಲಿ ಮಂದಿರದಲ್ಲಿ ಕೂತು ಜಪ ಮಾಡ್ತಾ ಇರ್ತೇವೆ. ಸೊ ಎಲ್ಲರೂ ಮಾಡೋದು ನಮಗೂ ಕೂಡ ಒಂದು ಜೊತೆಗೆ ಮಾಡ್ಲಿಕ್ಕೆ ಒಂದು ಉತ್ಸಾಹ ಇರುತ್ತೆ, ಹಾಗೆ ಅಷ್ಟೇ ಅದು. ಸೊ ತಾವು ಸೇರ್ಕೊಳ್ಬಹುದು. ನಾಳೆ ಪ್ರತಿ ದಿವಸ ಇದೆ, ಪ್ರತಿ ದಿವಸ ಇದೊಂದು ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಏನು ಇಲ್ಲ ಅಂದ್ರೆ ಮತ್ತೆ ನಾವು ನಾಳೆ ಮತ್ತೆ ಭೇಟಿ ಮಾಡೋಣ. ಇಷ್ಟೊತ್ತಿಗೆ ನಾಳೆ 9ನೇ ಅಧ್ಯಾಯ ಅಂದ್ರೆ ರಾಜವಿದ್ಯೆ. ಸೊ ಇದು ಹೇಳ್ತಾರೆ, ಇದು ಎಲ್ಲ ವಿದ್ಯೆಗಳಲ್ಲಿ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ.
ಅದು ತುಂಬಾ ಸ್ವಲ್ಪ ದೊಡ್ಡದಿದೆ. ನಾಳೆ ಇವತ್ತೆಲ್ಲ 7-8ನೇ ಅಧ್ಯಾಯ ಚಿಕ್ಕ ಅಧ್ಯಾಯಗಳು, ನಾಳೆ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿದೆ. ಆಮೇಲೆ ಒಂದು ತುಂಬಾ ನಿಗೂಢವಾದ, ತುಂಬಾ ಗುಹ್ಯ, ರಾಜ್ಯ ಗುಹ್ಯ ಅಂತಾನೆ ಕೃಷ್ಣ ಹೇಳ್ತಾರೆ. ಅಂದ್ರೆ ಈ ಭಕ್ತಿ ಪಥದ ಇನ್ನ ಅರ್ಜುನನಿಗೆ ಕೃಷ್ಣನು ಈ ರಹಸ್ಯಗಳನ್ನು ಹೇಳೋದು ಗೀತೆ. ಈಗ ಇದು ಆಕ್ಚುಲಿ 7ರಿಂದ 8, 9 ಇದು ಸಂಪೂರ್ಣ ಭಕ್ತಿ ಯೋಗವೇ. ಕೃಷ್ಣನಿಗೆ ನೇರವಾಗಿ ನಾವು ಭಕ್ತಿ ಮಾಡೋ ಪ್ರಕ್ರಿಯೆಯನ್ನೇ ನಮಗೆ ಇದು ಮಾಡೋದು. ಈ ಬೇರೆ ಬೇರೆ ಪಥದಲ್ಲಿ ನೋಡಿ, ಈ ಲಾಸ್ಟ್ ಶ್ಲೋಕ ನೋಡಿದ್ದೀವಿ ಇವತ್ತು ನಾವು. ಕೃಷ್ಣ ಹೇಳೋದು ಇದರೊಂದಿರಲ್ಲೇ ನಿಮ್ಗೆಲ್ಲ ಕಾರ್ಯ ಸಾಧ್ಯವಾಗುತ್ತೆ. ವೇದೇಶು ಯಜ್ಞೇಶು, ನೋಡಿ ಕೃಷ್ಣ ಹೇಳೋದು ವೇದೇಶು ಯಜ್ಞೇಶು ತಪಸ್ಸು ಚೈವ. ನೀವು ಏನೇನ್ ಮಾಡ್ತೀರಾ ಅದೆಲ್ಲವೂ ಕೂಡ ಇದರಲ್ಲಿ ಭಕ್ತಿ ಭಾವದಿಂದ ನಿಮಗೆಲ್ಲ ಸಿಕ್ಬಿಡುತ್ತೆ ಅಂತ ಕೃಷ್ಣ ಹೇಳಿದ್ದೆ. ನಾವು ಇನ್ನು ಬೇರೆ ಯಾವ ಪ್ರಕ್ರಿಯೆ ನಾವು ಅನುಸರಿಸೋದು ಬೇಡ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ ಸರ್ವಂ ಇದಂ ವಿದಿತ್ವ ಯೋಗಿ ಪರಾಂ ಸ್ಥಾನಂ ಉಪೈತಿ ಚಾದ್ಯ. ಸೊ ಭಕ್ತಿ ಮಾರ್ಗವನ್ನು ನಾವು ಸ್ವೀಕರಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ ಭೇಟಿ ಮಾಡೋಣ. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ.